ಆತ್ಮೀಯ ಸ್ಪಂದನವಾಹಿನಿಯ ವೀಕ್ಷಕರೇ, ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾ ಕಾಮೇಲ್. ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇದು ನಮ್ಮ ಕರಾವಳಿಯ ಅದ್ಭುತ ಕಲಾ ಪ್ರತಿಭೆಗಳನ್ನು ಪರಿಚಯಿಸುವ, ಅವರ ಜೊತೆ ಒಂದಷ್ಟು ಮಾತುಕತೆ, ಅದೇ ರೀತಿಯಾಗಿ ಅವರ ನೆನಪುಗಳು, ಸಾಧನೆಗಳನ್ನು ಬಿಚ್ಚಿಡುವಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಕಲಾವಿದ ಸರಣಿ ಕಾರ್ಯಕ್ರಮದ ಈ ಬಾರಿಯ ಸಂಚಿಕೆ ಕಲಾ ಕಾಮೇಲ್. ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಸ್ಪಂದನವಾಹಿನಿಯ ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿ ಕಾಮಿಲ್ ಅಂತ. ಉಡುಪಿಯ ಗೋಡೆಗಳಲ್ಲಿ, ವಿದೇಶಗಳಲ್ಲಿ, ರಾಜ್ಯದ ಹಲವಾರು ಭಾಗಗಳಲ್ಲಿ ಇವರ ಕಲಾಕೃತಿಗಳು ಇಂದು ಅದ್ಭುತವಾದಂತಹ ಜನಪ್ರಿಯತೆಯನ್ನು ಗಳಿಸಿವೆ. ಇವರ ಪ್ರತಿಯೊಂದು ದೃಷ್ಟಿಕೋನದ ಮೂಲಕ ಸೃಜಿಸಲ್ಪಟ್ಟಂತಹ ಕಲಾಕೃತಿಗಳು ಅದ್ಭುತವಾದಂತಹ ಜನಮನ್ನಣೆಗೆ ಪಾತ್ರವಾಗಿವೆ. ಸೊ ಈ ದಿನದ ನಮ್ಮ ಅತಿಥಿ ಕಾಮಿಲ್ ಅವ್ರನ್ನ ಆತ್ಮೀಯ ಕಾರ್ಯಕ್ರಮ. ನಮಸ್ತೆ ಕಾಮಿಲ್. ನಮಸ್ತೆ. ಕಲಾವಿದ ಕಾರ್ಯಕ್ರಮದ ಈ ಬಾರಿಯ ಸಂಚಿಕೆ ಅತಿಥಿ ನೀವು. ಬಹಳಷ್ಟು ನಿಮ್ಮ ಹೆಸರುಗಳನ್ನು, ಸಾಕಷ್ಟು ನಿಮ್ಮನ್ನು ನೋಡೋದಕ್ಕಿಂತ ಜಾಸ್ತಿ ನಿಮ್ಮ ಕಲಾಕೃತಿಗಳನ್ನು ನಾವು ನೋಡಿದ್ದೇವೆ. ಕಾಮಿಲ್ ಆರ್ಟ್ಸ್ ಅನ್ನೋದು ಭಾಳಷ್ಟು ಫೇಮಸ್ ಆಗಿರುವಂಥದ್ದು. ಸೊ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ನಿಮ್ಮ ಆರ್ಟ್ ಜರ್ನಿ? ಅಂದರೆ ಸ್ಕೂಲಲ್ಲಿ ಇರುವಾಗ ನಾನು ಸ್ಕೆಚಸ್ ಎಲ್ಲ ಮಾಡ್ತಿದ್ದೆ. ಅಂದರೆ ಸ್ಕೂಲಲ್ಲಿ ಇರೋದು ನನಗೆ ಯಾರು ಅಷ್ಟು ಮಾಹಿತಿ ಇರಲಿಲ್ಲ. ಅಂದರೆ ಒಂದು ಆರ್ಟ್ ಕಾಲೇಜ್ ಇರುತ್ತದೆ, ಆರ್ಟಲ್ಲಿ ಚಿಕ್ಕದಿರೋ ನಮ್ಮ ಹಳ್ಳಿಯಲ್ಲೆಲ್ಲ ಆರ್ಟ್ ಕಾಲೇಜ್ ಅಂದರೆ ಅದರಲ್ಲಿ ಒಂದು ಫ್ಯೂಚರ್ ಇರ್ತದೆ, ಪ್ರೊಫೆಷ್ನಲ್ ಆಗ್ಬೋದಾ ಅಂತ ಮಾಹಿತಿ ಇರಲಿಲ್ಲ. ನಾನು 10th ಪಾಸ್ ಆದೆ. 10th ಇರುವಾಗ ನಾನು ಡ್ರಾಯಿಂಗ್ ಸರ್ ನನಗೆ ರೆಫರ್ ಮಾಡಿದರು, ಇಂಥದ್ದೊಂದು ಕಾಲೇಜ್ ಇದೆ, ಉಡುಪಿಯಲ್ಲಿದೆ, ಮಂಗಳೂರಲ್ಲಿದೆ, ಯಾವುದು ನಿಮಗೆ ಬೆಸ್ಟ್ ಅನ್ನಿಸ್ತದೆ ಅದರಲ್ಲಿ ನೀನು ಮಾಡು. ಅದರಲ್ಲಿ 5 ವರ್ಷ ಡಿಗ್ರಿ ಎಲ್ಲ ಇರುತ್ತದೆ. ಅದರ ನಂತರ ನಿಮಗೆ ಹೈಯರ್ ಸ್ಟಡೀಸ್ ಮಾಡೋದಾದರೆ ಹೈಯರ್ ಸ್ಟಡೀಸ್ ಮಾಡ್ಬೋದು ಆರ್ಟ್ ಫೀಲ್ಡನ್ನು ಇಟ್ಕೊಂಡು. MFA, ಮಾಸ್ಟರ್ ಆಫ್ ಫೈನ್ ಆರ್ಟ್, ತುಂಬ ಹಲವಾರು ಇದೆ ಮಾಡೋದು. ಅದರಲ್ಲಿ ಸರ್ಚ್ ಮಾಡಿದೆ, ಆಯಿತು. ಮಂಗಳೂರಲ್ಲಿ ಮಹಾಲಸ ಕಾಲೇಜ್ ಆಫ್ ಆರ್ಟ್ ಅಂದ 5 ವರ್ಷ ಕೋರ್ಸ್ ಎಲ್ಲ ಮುಗಿಸಿದೆ. ಅದರ ನಂತರ ನಾನು ಆರ್ಟ್ ಕನ್ಸರ್ವೇಷನ್, ಇಂಟ್ಯಾಕ್ ಆರ್ಟ್ ಕನ್ಸರ್ವೇಷನ್ ಅಂತ ಒಂದು ಕಂಪನಿ ಇದೆ ಡೆಲ್ಲಿಯಲ್ಲಿ. ಅದರಲ್ಲಿ 7 ಮಂತ್ಸ್ ನಾನು ಕೆಲಸ ಮಾಡಿದೆ. ಸೇಂಟ್ ಅಲೋಷಿಯಸ್ ಚೇಪಲ್ ಒಳಗೆ ಚರ್ಚ್ ಇದೆ ದೊಡ್ಡದು, 140 years ಓಲ್ಡ್. ಅದರ ಒಳಗೆ ಹಲವಾರು ಪೇಂಟಿಂಗ್ಸ್ಗಳಿದೆ. ಅದರಲ್ಲಿ ಕನ್ಸರ್ವೇಷನ್ 20 yearsಗೆ ಒಂದ್ಸತಿ ಅಲ್ಲಿ ಕನ್ಸರ್ವೇಷನ್ ಆಗುತ್ತೆ ಆರ್ಟ್ ಎಲ್ಲ. ಅದರಲ್ಲಿ 7 ಮಂತ್ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿತು. ಅದರಲ್ಲಿ ತುಂಬ ಕಲ್ತ್ಕೊಂಡೆ. ಅದು ಕಾಲೇಜಲ್ಲಿ ಕಲಿಯಲಿಕ್ಕೆ ಸಿಕ್ಕಲಿಲ್ಲ, ಅದು ಬೇರೆ ನಮ್ಮನೆದು ಆರ್ಟ್ ಇದು. ಅದನ್ನು ಕಲಿತು ಈಗ ಫ್ರೀಲ್ಯಾನ್ಸ್ ಪ್ರೊಫೆಷ್ನಲ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಆರ್ಡರ್ಸ್ ಬರ್ತಿದೆ, ಆರ್ಟ್ ಶೋಸ್ ಮಾಡ್ತಿದ್ದೇನೆ, ಆರ್ಟ್ ಎಕ್ಸಿಬಿಷನ್ಸ್. ಈಗ ಫ್ಯೂಚರಲ್ಲಿ ಒಂದೇ ಲೈನಲ್ಲಿ ಮುಗಿಸ್ಬಿಟ್ರಿ. ನಾನು ಅದು ಯೋಚನೆ ಮಾಡಿ ಇಷ್ಟೆಲ್ಲ ಆಗ್ಲಿಕ್ಕೆ ತುಂಬಾ ಟೈಮ್ಗಳಿದೆ. ಅದೇ ಯಾಕಂದ್ರೆ ಇದು ಒಂದರ ಹಿಂದೆ ನಿರಂತರವಾದಂತಹ ಸಾಧನೆಗಳಿರುವಂತಹ ಕಾರಣವಾಗಿ. ಯಾಕೆಂದ್ರೆ ಪ್ರತಿಯೊಂದು ಆರ್ಟ್ ಫಾರ್ಮ್ ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ತುಂಬಾ ಏನ್ ಹೇಳ್ತಾರೆ, ವಿಸ್ತಾರವಾಗಿ ಹೋಗ್ತಾ ಇದೆ ಎಲ್ಲ ಪ್ರಕಾರಗಳು. ಯಾಕಂದ್ರೆ ನಿಮ್ಮ ವಾಲ್ ಪೇಂಟಿಂಗ್ ಇರ್ಬೋದು, ಇಲ್ಲ ನೀವು ಕ್ಯಾನ್ವಾಸ್ ಅಂತ ಹೇಳಿದ್ರಿ, ವಾಟರ್ ಪೇಂಟಿಂಗ್ ಇರ್ಬೋದು, ಇವನ್ ಈಗ ಡಿಜಿಟಲೈಸ್ ಆದ್ಮೇಲೆ ತುಂಬಾ ಚೇಂಜಸ್ಗಳಾಗಿವೆ. 3D ಇರ್ಬೋದು, ಅನಿಮೇಷನ್ ಇರ್ಬೋದು, ಪ್ರತಿಯೊಂದು ಕೂಡ ಅದರದೇ ಆದಂತ ಲೋಕವೇ ಬೇರೆ ಆಗ್ಬಿಟ್ಟಿದೆ. ತುಂಬಾ ಚೇಂಜಸ್ ಆಗಿದೆ. ಇನ್ನು ಮೊದಲು ಹೇಗಿತ್ತಂದ್ರೆ ಒಬ್ಬ ಆರ್ಟಿಸ್ಟ್ ತುಂಬಾ ಟೈಮ್ ನಂತರ ಅವನ ಆರ್ಟ್ಗಳು ತುಂಬಾ ಆದ್ಮೇಲೆ ಹೆಸರು ಗೊತ್ತಾಗ್ತಿತ್ತು. ಈಗ ನಮ್ಗೆ ಸೋಷಿಯಲ್ ಮೀಡಿಯಾಸ್ ಇದ್ಮೇಲೆ ಸೊ ನಿಮ್ಮ ಪ್ರತಿಭೆಗಳನ್ನ ನೀವೇ ಬೇರೆಯವರಿಗೆ ತಿಳಿಸ್ಬೋದು. ಅದರ ಜೊತೆಗೆ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ಏನಿದೆ ಅದು ಯಾವ ತರದ್ದು ಅನ್ನೋದನ್ನು ಬೇರೆ ಜನಕ್ಕೆ ಪರಿಚಯ ಮಾಡಿಕೊಡ್ಬೋದು ಅಂತ ಸಾಧ್ಯತೆಗಳು ಹೆಚ್ಚಾಗಿವೆ. ಸೊ ಇತ್ತೀಚಿನ ದಿನಗಳಲ್ಲಿ ವಾಲ್ ಪೇಂಟಿಂಗ್ಗೆ ತುಂಬಾ ಆಸಕ್ತಿ ಆಗ್ತಿದೆ. ಯಾಕೆ ಕಾಮಿಲ್? ಯಾಕಂದ್ರೆ ವಾಲ್ ಪೇಂಟಿಂಗ್ ಅಂದ್ರೆ ಒಂಥರ ಅಂದ್ರೆ ಎಲ್ಲರೂ ನೋಡ್ಬೋದು. ಈಗ ಪೇಂಟಿಂಗ್ ಆದ್ರೆ ಒಂದು ಮನೆಯಲ್ಲಿ ಇರ್ತದೆ, ಯಾ ಶೋಕೇಸ್ ಹೋಟೆಲ್ಸ್ ಅಲ್ಲಿ ಅದರ ಒಳಗಿರ್ತದೆ. ವಾಲ್ ಪೇಂಟಿಂಗ್ ಅಂತದಲ್ಲಿ ನಿಮಗೆ ಎಲ್ಲಿಯಾದ್ರೂ ರೋಡ್ ಸೈಡ್ ಎಲ್ಲ, ಅದು ಸ್ಟ್ರೀಟ್ ಆರ್ಟ್ ಹೇಳ್ತಾರೆ. ಸ್ಟ್ರೀಟ್ ಆರ್ಟ್ ಅದು ತುಂಬ ಫೇಮಸ್ ಆಗಿದೆ ಈಗ ಥರಲ್ಲಿ. ತಮ್ಮ ಆರ್ಟನ್ನು ಎಲ್ಲಿಯಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿಲ್ಲ, ಫೇಮಸ್ ಆಗಲಿಲ್ಲ ಅಂದರೆ ಸ್ಟ್ರೀಟ್ ಆರ್ಟಲ್ಲಿ ನಾವು ಶೋಕೇಸ್ ಮಾಡ್ಬೋದು. ಹಲವಾರು ನೋಡ್ತಾರೆ ಜನರು, ಅದರಲ್ಲಿ ಒಂದು ಹೆಸರು ನೋಡ್ತಾರೆ, ಯಾರು ಮಾಡ್ತಾರೆ, ಹೌದು ನೋಡ್ತಾರೆ. ಆಗ ಅಂದರೆ ಹೆಸರು ದೊಡ್ಡದಾಗುತ್ತೆ, ಆರ್ಡರ್ ವರ್ಕ್ ಸಿಗುತ್ತೆ, ಅದರ ಮಾಹಿತಿಯಿಂದ. ಇಲ್ಲದ್ರೆ ಕೆಲವರು ಸ್ಪಾನ್ಸರ್ ಮಾಡ್ತಾರೆ. ಈಗ MRP ಎಲ್ಲ ಅಂಥದ್ದೆಲ್ಲ ಸ್ಪಾನ್ಸರ್ ಮಾಡಿಸ್ತಾರೆ. ಅಂದ್ರೆ ಒಂದು ಸ್ವಚ್ಛ ಭಾರತ್ ಅಭಿಯಾನ, ಯಾವ್ದಾದ್ರು ಒಂದು ಏನು ಯೋಜನೆಗಳಿವೆ ಸರ್ಕಾರದ ಇರ್ಬೋದು, ಅದಕ್ಕೆಲ್ಲ ಆರ್ಟ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಆರ್ಟ್ ಮೂಲಕ ಏನನ್ನು ಹೇಳ್ತೀವಿ ಅದು ಜಾಸ್ತಿ ಜನರಿಗೆ ರೀಚ್ ಆಗೋದು. ಈ ಕಾರಣದಿಂದಲೇ ಆರ್ಟಿಸ್ಟ್ಗಳಿಗೆ ಸ್ವಲ್ಪ ಆರಾಮ, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬೋದು. ಇಲ್ಲರ ಏನಾಗಿತ್ತು ಅಂದ್ರೆ ಯಾವತ್ತು ನಮ್ಮ ಕ್ಲೋತ್ ಬ್ಯಾನರ್ಗಳ ಯುಗ ಮುಗೀತು, ಆಗ ಒಂದ್ಸಲಕ್ಕೆ ತುಂಬಾ ಆರ್ಟಿಸ್ಟ್ಗಳಿಗೆ ಹೊಡೆತ ಬಿತ್ತು. ಹೌದೌದು. ಇನ್ಕ್ಲೂಡಿಂಗ್ ನಿಮ್ದು ಸ್ಟಿಕ್ಕರ್ ಕಟ್ಟಿಂಗ್ ಬರುವಲ್ಲಿವರೆಗೂ ರಿಕ್ಷಾದ ಹೆಸರುಗಳು,
ಲಾರಿ ಹೆಸರುಗಳು ಹೌದೌದು ಎಲ್ಲದಕ್ಕೂ ಕೂಡ ಪೇಂಟ್ ಅಲ್ಲೇ ಬರಿತಾ ಇದ್ರು. ಹೌದೌದು ಯಾವತ್ತು ಸ್ಟಿಕ್ಕರ್ ಕಟ್ಟಿಂಗ್ ಅಂತ ಏನ್ ಫಾರ್ಮ್ ಸ್ಟಾರ್ಟ್ ಆಯ್ತು, ಆಮೇಲೆ ಹೌದು. ಇದಕ್ಕೆಲ್ಲ ಸ್ವಲ್ಪ ಹಿನ್ನಡೆ ಉಂಟಾಯ್ತು ಅಂತ ನನಗೆ ಹೌದು ಅನಿಸ್ತಾ ಸರಿ ಇದೆ. ಸರಿ ಸರಿ ಅದು ಓಕೆ. ಕಾಮಿಲ್, ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ, ಹೇಗೆ ಅಂದ್ರೆ ನಿಮ್ಮ ಬರ್ತ್ ಪ್ಲೇಸ್? ಬರ್ತ್ ಪ್ಲೇಸ್ ಕಟ್ಪಾಡಿ. ಓಕೆ. ಕಟ್ಪಾಡಿಯಲ್ಲೇ 10th ತನಕ ಅಲ್ಲೇ ಮುಗಿಸ್ತಿದ್ದೆ. ಹ್ಮ್. 10th ತನಕ ಅದರ ಮೇಲೆ ನಾನು ಮಂಗಳೂರಿಗೆ ಹೋದೆ ಕಾಲೇಜ್ಗೆ ಅಂತ 1 ವರ್ಷ ಅಲ್ಲಿದ್ದೆ. ಹ್ಮ್. ಮತ್ತೆ ಉಡುಪಿಯಲ್ಲಿ ಬಂದು ಅಪ್ ಆ್ಯಂಡ್ ಡೌನ್ ಮಾಡಿದೆ, ಒಂದು 5 ವರ್ಷ ಅಲ್ಲಿ ಮುಗೀತು. ಓಕೆ. ಈಗ ಯಾವ ಫಾರ್ಮಲ್ಲಿ ಆಟಗಳನ್ನು ನೀವು ಮಾಡ್ತೀರಿ? ಈಗ ಮೊದಲಿಂದ ನೀವು ಯಾವ ಥರ ಎಲ್ಲ ಯಾವುದೆಲ್ಲ ಆಟಗಳನ್ನು ಮಾಡ್ತಾ ಇದ್ದೀರಿ? ಅಂದರೆ ವಾಟರ್ ಕಲರ್ ಆರ್ ಕ್ಯಾನ್ವಾಸ್? ಈಗ ನಮ್ಮ ಕಾಲೇಜಲ್ಲಿ ಆರ್ಟ್ ಕಾಲೇಜಲ್ಲಿ ಈಗ ಕಾಲೇಜ್ ಅಂದ ಮೇಲೆ ನಿಮಗೆ ಎಲ್ಲ ಎಲ್ಲ ಫಾರ್ಮ್ ಅಲ್ಲಿ form ಕಲಿಸ್ತಾರೆ ಅವರು. ಕಲಿಸ್ತಾರೆ. ಕಲಿಸ್ತಾರೆ. ಈಗ ಅದರಲ್ಲಿ 2 ಟೈಪ್ ನಿಮಗೆ 2 ವರ್ಷ Option ಫೌಂಡ್ ಕೋರ್ಸ್ ಆದ ಮೇಲೆ ನಿಮ್ಗೆ ಆಪ್ಷನ್ ಕೊಡ್ತಾರೆ. ಅಂದ್ರೆ ನಿಮ್ಮ ಥಾಟ್ ಯಾವ್ದ್ರ ಮೇಲೆ ಉಂಟಂತ, ಡಿಜಿಟಲ್ ಆರ್ಟ್ ಮೇಲೆ ಹೋಗ್ತೀರಾ, ಯಾ ಆನಿಮೇಷನ್ ಅದ್ರಲ್ಲಿ ಹೋಗ್ತೀರಾ, ಯಾ ಹ್ಯಾಂಡ್ ವರ್ಕಲ್ಲಿ ಬರ್ತೀರಾ ಅಂತ. ಅದರಲ್ಲಿ ನಾನು ಪೇಂಟಿಂಗ್ ಡಿಪಾರ್ಟ್ಮೆಂಟ್ಗೆ ಸೇರಿಕೊಂಡೆ. 3 ವರ್ಷ ಅದರಲ್ಲಿ ಕಲಿತೆ ನಾನು. ವಾಟರ್ ಕಲರ್, ಟ್ರೆಡಿಷನಲ್ ಆರ್ಟಲ್ಲಿ ತುಂಬ ಬರ್ತದೆ. ಪಟಚಿತ್ರ, ಪಿಚ್ಚುವೈ, ಕಿನ್ನಳ, ತುಂಬ ಹಲವಾರು ಆರ್ಟ್ ಎಲ್ಲ ಇದೆ. ವರ್ಲಿ ಆರ್ಟ್ಸ್ ಎಲ್ಲ? ವರ್ಲಿ ಇದೆ, ಮಧುಬನಿ ಹಾಗೆದಲ್ಲ. ಹಾಗೇನೆ ಮಾಡರ್ನ್ ಆರ್ಟ್, ಅಬ್ಸ್ಟ್ರಾಕ್ಟ್ ಪೇಂಟಿಂಗ್, ಕ್ರಿಯೇಟಿವ್ ಪೇಂಟಿಂಗ್ ಅದೆಲ್ಲ, ಆಯಿಲ್ ಪೇಂಟಿಂಗ್, ಲೈಫ್ ವರ್ಕ್, ಪೋರ್ಟ್ರೇಟ್. ಓಕೆ. ಯಾವುದ್ರ ಬಗ್ಗೆ ತುಂಬ ನಿನಗೆ ಇಷ್ಟ ಅಂತ ಅನಿಸ್ತದೆ ನಿಮಗೆ? ನನಗೆ ಇದು ಅಂದರೆ ಆರ್ಟಿಸ್ಟ್ ಆದವನಿಗೆ ಎಲ್ಲ ಟೈಪ್ ಇದು ಇಷ್ಟನೇ. ಯಾಕಂದರೆ ಒಬ್ಬ ಆರ್ಟಿಸ್ಟ್ ಆದವೇನಂದರೆ ಒಂದು ಕಡೆ ಹೋದಾಗ ಇವನು ಈ ಫಾರ್ಮಲ್ಲಿ ಬಿಡಿಸಿದ್ದಾನೆ, ಇದರಲ್ಲಿ ಚಂದ ಮಾಡಿದ್ದಾನೆ ಅನ್ನೋದು ನೀವು ಗೆಸ್ ಮಾಡ್ಬೋದು ನಮ್ಗಿಂತ ಚೆನ್ನಾಗಿ. ಹೌದು. ಯಾಕಂದ್ರೆ ನಿಮ್ಗೆ ಅದರ ಪ್ರತಿಯೊಂದು ನಾವೇನು ಟೋಟಲ್ ಆಗಿ ಎಲ್ಲವನ್ನ ಆರ್ಟ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಬಟ್ ನೀವೇನು ಆ ಆರ್ಟಲ್ಲಿ ಮತ್ತೊಂದಷ್ಟು ವಿಭಾಗಗಳನ್ನು ನೀವು ನೋಡ್ಬೋದು, ಜಡ್ಜ್ ಮಾಡ್ಲಿಕ್ಕೆ ಆಗ್ತದೆ. ಹೌದು. ಸೊ ನಿಮಗೆ ಇಷ್ಟ ಯಾವುದಾಗುತ್ತೆ? ನನಗೆ ಮಾಡರ್ನ್ ಆರ್ಟ್, ಕ್ರಿಯೇಟಿವ್ ಪೇಂಟಿಂಗ್ ಅಂತ ಥರ ಅಲ್ಲಿ. ಟ್ರೆಡಿಷನಲ್ ಆರ್ಟ್ ಕೂಡ ಮಾಡ್ತೇನೆ, ಬಟ್ ನಾನು ಮೇನ್ ಆಗಿ ನಾನು ಕಲಿತಾ ಇದ್ದದ್ದು ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅದರಲ್ಲಿ. ಮಾತ್ರ ಈಗದ ಜನ್ರೇಷನಲ್ಲಿ ನಾನು ಕ್ರಿಯೇಟಿವ್ ಪೇಂಟಿಂಗ್ ಯಾ ಕಲರ್ಫುಲ್ ಅದನ್ನು ಒಳ್ಳೆ ಕ್ಯಾಚ್ ಮಾಡ್ತಿದ್ದೇನೆ, ಅದನ್ನೇ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೇನೆ ನನ್ನ ಆರ್ಟಿಂದ. ಓಕೆ. ಇನ್ನೊಂದು ನಾವು ಈಗ ಇತ್ತೀಚಿನ ಟ್ರೆಂಡ್ ಏನಾಗಿದೆ ಅಂದರೆ, ಟ್ರೆಂಡಲ್ಲಿ ಈ ಮನೆಯಲ್ಲಿ ಒಂದು ಗೋಡೆಯ ಮೇಲೆ ಬಿಡಿಸುವಂತಹ ಚಿತ್ರ. ಹೌದು. ಅಂದರೆ ಅದು ನಾ ಹೇಳ್ತೇನೆ, ಅಂದರೆ ಇಲ್ಲಿ ಜಾಸ್ತಿ ಶುರು ಆಗಿದೆ. ಐ ಥಿಂಕ್ ಕೊರೋನಾ ಬಂದ್ಮೇಲೆ ಅಂತಂದ್ರೆ. ಕೊರೋನಾ ಇಂತ ಇಲ್ಲ, ಮುಂಚೆನೇ ಇತ್ತು. ಅಲ್ಲ, ಅಟ್ಲೀಸ್ಟ್ ಏನಾಗಿತ್ತು ಅಂದ್ರೆ ನಾನು ನೋಡಿದ ಪ್ರಕಾರ ಲಾಕ್ಡೌನ್ ಟೈಮಲ್ಲೆಲ್ಲ ಮನೇಲಿ ಇದ್ರಲ್ಲ, ಹೆಚ್ಚಿನವರೆಲ್ಲ ಮನೆ ಗೋಡೆ ಮೇಲೆ ಒಂದು ಚಿತ್ರ ಬಿಡಿಸುವಂತ ಒಂದು ಹ್ಯಾಬಿಟ್ ಅನ್ನು ಅದು ಸಹ ಇರ್ಬೋದು. ಪಬ್ಲಿಸಿಟಿ. ಹೌದು ಹೌದು ಹೌದು, ಅದು ಸೇರ್ಬೋದು. ಬಟ್ ಇತ್ತು ಮುಂಚೆ ಕಡೆ, ಈಗ ಅದು ಜಾಸ್ತಿ ಆಗಿದೆ. ಹೌದು. ಯಾಕಂದ್ರೆ ಈಗ ಏನ್ ಮಾಡ್ತಾರೆ ಅಂದ್ರೆ, ಈಗ ವಾಲ್ ಸ್ಟಿಕ್ಕರ್, ಈಗ ಆಗ ನೀವು ಹೇಳಿದ್ರೆ ವಾಲ್ ಸ್ಟಿಕ್ಕರ್ಗಿಂತ ಪೇಂಟಿಂಗ್ ಮಾಡೋದು ಜಾಸ್ತಿ ರೆಫರ್ ಮಾಡಿದೆ. ಯಾಕಂದ್ರೆ ಸ್ಟಿಕ್ಕರ್ ಆದ್ರೆ ಹೋಗ್ತದೆ ಒಂದು 5 years ಆದ್ಮೇಲೆ, ಪೇಂಟಿಂಗ್ ಆದ್ರೆ ಉಳಿತದೆ, ತುಂಬಾ ಲೈಫ್ ಇರುದಿಲ್ಲ ಅದಕ್ಕೆ. ಹೌದು. ಅದಕ್ಕೆ ವಾಲ್ ಪೇಂಟಿಂಗ್ ಜಾಸ್ತಿ. ಮತ್ತೊಂದೇನಂದ್ರೆ ಒಂಥರ ಗೋಡೆಗೆ ಒಂಥರ ಅಟ್ರಾಕ್ಷನ್ ಇರ್ತದೆ. ಒಂದು ನೋಡಿದಾಗ ಎಂಟ್ರಿ ಕೊಟ್ಟಾಗ. ಹೌದು. ಒಂದು ಹಾಲ್ಗೆ ಒಂದು ಟೈಪು. ಹೌದು. ಹೆಚ್ಚಾಗಿ ಹಾಲ್ ಅಲ್ಲಿ ಬಿಡಿಸುವಂತ ಚಿತ್ರಗಳು ಜಾಸ್ತಿ ಆಗ್ತಿವೆ. ಆಮೇಲೆ ಇನ್ನೊಂದು ಮಕ್ಕಳ ರೂಮಿಗೆ ಹೋದಾಗ, ಬೆಡ್ರೂಮಿಗೆ ಹೋದಾಗ ಅಲ್ಲೊಂದಷ್ಟು ಆರ್ಟ್ಗಳನ್ನು ಬಿಡಿಸುವಂಥದ್ದು. ಇನ್ನು ಅದಕ್ಕೆ ಈಗ ವಾಸ್ತು ಅಂತ ಸೇರ್ಕೊಂಡ್ಮೇಲೆ ಏನಾಗುತ್ತೆ ಅಂದ್ರೆ, ಒಂದು ಈ ತರದ ಚಿತ್ರಗಳಿದ್ರೆ ನಮ್ಗೆ ಒಳ್ಳೇದು, ಈ ಗೋಡೆಗಿಂತ ಚಿತ್ರಗಳಿದ್ರೆ ಒಳ್ಳೇದು ಅನ್ನೋದನ್ನ ಅಂತದ್ದು ಚಿತ್ರಗಳು ಮಾಡಿದ್ರೆ ಹೇಗೆ? ಹೌದೌದು. ಈಗ ಕೆಲವೊಂದು ಜಾಗದಲ್ಲಿ ಅಂದ್ರೆ ಹೇಳಿರ್ತಾರೆ, ಇಲ್ಲಿ ಬುದ್ಧ ಪೇಂಟಿಂಗ್ ಬರ್ಬೇಕಂತ, ಇಷ್ಟು ಸೈಜ್ ಒಳಗಡೆ, ಅದಕ್ಕೆ ಒಂದು ಅವರೇ ಫ್ರೇಮ್ ಮಾಡಿ ಇರ್ತಾರೆ. ಈ ಜಾಗದಲ್ಲಿ ಅದ್ರೊಳಗೆ ನಾವು ಬಿಡಿಸ್ಬೇಕು. ಎಸ್. ಈಗ ಕೃಷ್ಣದು ಹಾಗೆದಲ್ಲ. ಓಕೆ. ತುಂಬಾ ಹಲವಾರು. ಈಗ ಹೇಗೆ ನಿಮ್ಮ ಈಗ ಆರ್ಟ್ಗಳನ್ನು ನೀವು ಬೇರೆ ಕಡೆ ಅದನ್ನ ಪಬ್ಲಿಷ್ ಮಾಡೋದಕ್ಕೆ ಹೇಗೆ ರೆಡಿ ಮಾಡ್ತೀರಿ ನೀವು? ಈಗ ಸೀದಾ ಹೇಳಿದ್ರೆ ಮಂಗಳೂರು ಮತ್ತು ಉಡುಪಿಯಲ್ಲಿ ಆರ್ಟ್ ಎಕ್ಸಿಬಿಷನ್ ಮಾಡಲಿಕ್ಕೆ ಜಾಗ ಕಮ್ಮಿ ಇದೆ, ಮತ್ತೆ ಇಲ್ಲಿ ಮಾರ್ಕೆಟ್ ಅಷ್ಟೇನಿಲ್ಲ. ಅಂದ್ರೆ ನಾನು ಕ್ಯಾನ್ವಾಸ್ ಪೇಂಟಿಂಗ್ಸ್ ಬಗ್ಗೆ ಹೇಳ್ತಿರೋದು. ಅದಕ್ಕಾಗಿ ನಾನು ಸೋಷಿಯಲ್ ಮೀಡಿಯಾ ತುಂಬ ಒಳ್ಳೆ ಪ್ಲಾಟ್ಫಾರ್ಮ್, ಅದರಲ್ಲಿ ಎಕ್ಸಿಬಿಟ್ ಮಾಡಿದೆ. ಅದರಲ್ಲಿ ತುಂಬ ಜನರು ಕಾಂಟ್ಯಾಕ್ಟ್ ಆದರು ನನಗೆ, ಡೆಲ್ಲಿಯಿಂದ, ಬೊಂಬೈಯಿಂದ, ಅಂದರೆ ಪ್ರೊಫೆಷನಲ್ ಆರ್ಟಿಸ್ಟ್ನವರೇ. ಅವರೊಟ್ಟಿಗೆ ಸೇರ್ಕೊಂಡೆಲ್ಲ ಗ್ರೂಪ್ ಎಕ್ಸಿಬಿಷನ್ ಮಾಡುವ ಪ್ಲ್ಯಾನ್ಸ್ ಎಲ್ಲ ನಡೀತಾ ಇರ್ತದೆ. ಓಕೆ. ಮತ್ತು ಅದರಲ್ಲೇ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಡರ್ಸ್ ಬರ್ತದೆ, ವರ್ಕ್ದೆಲ್ಲ. ನಾವು ವರ್ಕ್ ಮಾಡಿ ಅದನ್ನು ಕೊರಿಯರ್ ಮಾಡಿಬಿಡ್ತೇನೆ ಅವರದ್ದು ಅಡ್ರೆಸ್ಗೆ. ಓಕೆ. ಈಗ ನಿಮ್ದು ಕೇಳಿದ ಪ್ರಕಾರ ಏನಂದ್ರೆ, ನೀವು ವಿದೇಶ ಕೂಡ ನೀವು ಕೊರಿಯರ್ ಮಾಡ್ತಾ ಇದ್ದೀರಿ ತುಂಬಾ ಆಟಗಳನ್ನ. ಆಮೇಲೆ ನೀವು ಅರಬ್ ರಾಷ್ಟ್ರಗಳಿಗೆ ಕೂಡ ಹೋಗಿ ಬಂದಿದ್ದೀರಿ. ಹೌದು. ಹೇಗೆ ನಿಮ್ಗೆ ಅಲ್ಲಿದ್ದೆಲ್ಲ ಜರ್ನಿಗಳು ಹೇಗಿತ್ತು, ಮತ್ತೆ ನಿಮ್ಮ ಆರ್ಟ್ಗೆ ಹೇಗೆ ಅದು ಬೆನಿಫಿಟ್ ಆಯ್ತು? ಲೈಕ್ ಅಂದ್ರೆ ಈಗ ಅರಬ್ ಕಂಟ್ರೀಸ್ ಹೇಳುವಾಗ ಅಲ್ಲಿ ಆರ್ಟ್ಗೆ ವ್ಯಾಲ್ಯೂ ಇಲ್ಲ ಅಷ್ಟೇನು. ಓಕೆ. ಅಲ್ಲಿ ತುಂಬಾ ಕಡೆ ಅಲ್ಲಿ ಆರ್ಟ್ಗೆ
ಉಂಟು, ಬಟ್ ಅಲ್ಲಿದು ಆರ್ಟ್ ಫಾರ್ಮ್ ಅಷ್ಟೇ ಎಕ್ಸ್ಪೆಕ್ಟ್ ಏನಿಲ್ಲ ಲೆವೆಲ್ ಅಲ್ಲಿ ಇಲ್ಲ. ಇಲ್ಲ. ಅದೇ ಈಗ ಯುರೋಪ್ ಕಂಟ್ರೀಸ್ ಅಲ್ಲಿ ತುಂಬಾ ಒಳ್ಳೆ ಉಂಟು, ತುಂಬಾ ಅಂದ್ರೆ ಆರ್ಟ್ಗೆ ತುಂಬಾ ವ್ಯಾಲ್ಯೂಫುಲ್ ಉಂಟು. ಅಲ್ಲಿ ಎಕ್ಸಿಬಿಷನ್ ಮಾಡ್ಲಿಕ್ಕೆ ಅಷ್ಟೇ ಕಷ್ಟ ಉಂಟು. ಲೈಕ್ ನಮ್ಮ ಇಂಡಿಯನ್ಸ್ಗೆ ಅಲ್ಲಿ ಹೋಗಿ ಎಕ್ಸಿಬಿಟ್ ಮಾಡೋದಾದ್ರೆ ತುಂಬಾ ಅಮೌಂಟ್ ಬೇಕಾಗುತ್ತೆ. ಎಕ್ಸಿಬಿಷನ್ ಪರ್ ಡೇದು ರೆಂಟ್ ತುಂಬಾ ಆಗ್ತದೆ. ಇಲ್ಲಿ ಇಂಡಿಯಾದ ಈಗ ನಾವು ಕೌಂಟ್ ಮಾಡಿದ್ರೆ ಕೆಲವೊಂದು ಪರ್ ಡೇದು 5,000 ಇರ್ತದೆ ರೆಂಟ್, 10,000 ಉಂಟು, 20,000 ಉಂಟು. ಇಲ್ಲ ಅವ್ರ ಪಾರ್ಟ್ನರ್ಶಿಪ್ ಹಾಗೆ ಮಾಡ್ತಾರೆ. ಹಾಗೆ ಒಬ್ಬನಿಗೆ ಹೋಗಿ ಈಗ ಎಕ್ಸಿಬಿಟ್ ಮಾಡೋದಾದ್ರೆ ತುಂಬಾ ಕಷ್ಟ ಆಗ್ತದೆ, ಹೆವಿ ಆಗ್ತದೆ ಅಂತ. ಹೌದು, ಯಾಕಂದ್ರೆ ಹೋಗೋ ಬರೋ ಖರ್ಚು, ಅಪ್ ಅಂಡ್ ಡೌನ್ ಚಾರ್ಜಸ್, ಆಮೇಲೆ ಅಲ್ಲಿ ಸ್ಟೇ ಉಳ್ಕೊಳ್ಳೋದು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಬಟ್ ಇನ್ನೊಂದೇನಂದ್ರೆ ಆಕ್ಚುಲಿ ನಾನು ಕೇಳಿದ ನಿಮಗೆ ಈ ವರ್ಲಿ ಇರಬಹುದು ಅಥವಾ ಗಂಜಿಫಾ ಇರಬಹುದು ಅಥವಾ ಮಧುಬನಿ ಅಂತ ಹೇಳಿದ್ರಿ. ಸೊ ಈ ಆಟಗಳ ಬಗ್ಗೆ ನಿಮಗೆ ಏನು ಅನಿಸ್ತದೆ? ಯಾಕಂದ್ರೆ ಇದು ನಮ್ದು ಇವತ್ತು ನಿನ್ನೆದ ಆಟ ಅಲ್ಲ. ಅದು ಯಾಕಂದ್ರೆ ಭಾಷೆ ಬರದವರು ಮತ್ತೆ ಮಾತುಗಳನ್ನೇ ಯಾವುದೇ ಕರೆಕ್ಟಾಗಿ ಯಾವುದು ಸಂವಹನ ಇಲ್ಲದ ಟೈಮಿನಿಂದಲೂ ಕೂಡ ಈ ವರ್ಲಿ ಅನ್ನೋ ಒಂದು ಗೋಡೆಯಲ್ಲಿ ಅವನ ಇಚ್ಛೆ ಬಂದದ್ದನ್ನು ಒಂದು ಬಣ್ಣದ ಮೂಲಕ ಚಿತ್ರಿಸುವಂತ ಒಂದು ಅದು ಸ್ಪೆಷಲ್ ಆಟ. ಅದು ಹೌದೌದು, ಅದೊಂದು ಯುನೀಕ್. ಅದು ಮಾಡ್ಲಿಕ್ಕೆ ಎಕ್ಸಾಕ್ಟ್ಲಿ ಮಾಡ್ಲಿಕ್ಕೆ ಅಷ್ಟು ಪೇಷನ್ಸ್ ಬೇಕು, ಮಾಡ್ಲಿಕ್ಕೆ ಅಷ್ಟು ಟೈಮ್ ಬೇಕು, ಅದರದ್ದು ಪ್ರೊಸೀಜರ್ ಕರೆಕ್ಟ್ ಆಗಿ ನಾವು ಇದು ಫಾಲೋ ಮಾಡಬೇಕು. ಹೌದು, ಮತ್ತೆ ಅದು ಲಾಂಗ್ ಲಾಸ್ಟಿಂಗ್ ಅದು ಉಳಿಯುತ್ತದೆ, ಅಷ್ಟೇ ಇದು ಮಾಡಬೇಕು. ಬಟ್ ಅದರಲ್ಲಿ ಕಲೀಲಿಕ್ಕೆ ತುಂಬ ಉಂಟು ಅದರ ಬ್ಯಾಕ್ಗ್ರೌಂಡ್. ಯಾಕಂದ್ರೆ ಅದರಲ್ಲಿ ಪ್ರತಿಯೊಂದು ಗುಣ ಸಿಂಬಾಲಿಕ್ ಆಗಿ ತೋರಿಸ್ತಾರೆ ಅವರು. ಹೌದೌದು, ಒಂದು ಜಾತ್ರೆ ಅಂತ ಹೇಳಿದ್ರೆ ಒಂದಷ್ಟು ಜನ ಬಾಲಕಗಳು ಅದೆಲ್ಲವೂ ಕೂಡ ಒಂದು ಆರಾಮ್ಸೆ ನಡೀತದೆ. ಮತ್ತೊಂದೇನಂದ್ರೆ ಒಂದು ಏನ್ ಹೇಳ್ತಾರೆ ದಿಬ್ಬಣ ಅಂತ ಹೇಳ್ತೇವೆ, ಅದಕ್ಕೆ ಹುಡುಗ ಹುಡುಗಿ ಹೇಗಿರ್ತಾರೆ ಎಲ್ಲವನ್ನೂ ಕೂಡ ಅಲ್ಲಿ ಯಾವುದೇ ಅಂದ್ರೆ ಒಂದೇ ಬಣ್ಣದಲ್ಲಿ ಎಲ್ಲವೂ ಇರ್ತದೆ. ಹೌದೌದು, ಅಂತ ಆರ್ಟ್ ಫಾರ್ಮ್ ಲೈಕ್ ಮಾಡೋರು ಜನರೇ ಬೇರೆ ಇದ್ದಾರೆ. ಅಂದ್ರೆ ನಾಲೆಜ್ ಜಾಸ್ತಿ ಯಾರಿಗಿದೆ ಅವರಿಗೆ ಇಷ್ಟ ಆಗುತ್ತೆ. ಈಗ ಲೈಕ್ ಮಾಡರ್ನ್ ಆರ್ಟ್ ಈಗದ ಜನರೇಷನ್ಗೆ ಲೈಕ್ ಕ್ಲಾರಿಟಿ ಬೇಕು. ಈಗ ಲೈಕ್ ಪೋರ್ಟ್ರೇಟ್ ಮಾಡೋದಾದ್ರೆ ಡೀಟೇಲ್ ಆಗಿ ಬೇಕು, ಕ್ಲೀನ್ ಗೊತ್ತಾಗ್ಬೇಕಾ. ಓಕೆ, ಇದರಲ್ಲಿ ಮಧುಬನಿ ಅದು ರ್ಯಾರ್. ಈಗ ಕ್ಲೈಂಟ್ಸ್ನವ್ರು ಇದ್ದಾರೆ. ಮಧುಬನಿ ಅಂದ್ರೆ ಹೇಗಿರ್ತದೆ? ಮಧುಬನಿ ಅಂದ್ರೆ ಒಂದು ಅದಕ್ಕೆ ಅದು ಬ್ರಷ್ ಅಲ್ಲಿ ಪಾಯಿಂಟ್ ಬ್ರಷ್ ಅಲ್ಲಿ ಮಾಡ್ತಾ ಹೋಗ್ತಾ ಇರೋದು. ಅದಕ್ಕೆ ಲೈಕ್ ಅದರಲ್ಲಿ ಹೀಗಿಲ್ಲ ಒಪ್ಯಾಕ್ ಫ್ಲಾಟ್ ಬ್ರಷ್ ಅದೆಲ್ಲ ಯೂಸ್ ಮಾಡ್ಲಿಕ್ಕಿಲ್ಲ. ಅದೊಂದು ಟ್ರೆಡಿಷನಲ್ ಆರ್ಟ್ ಫಾರ್ಮ್. ನೋಡುವಾಗನೇ ಗೊತ್ತಾಗ್ತದ ಇದು ಟ್ರೆಡಿಷನಲ್ ಆರ್ಟ್ ಫಾರ್ಮ್. ಮಾಡರ್ನ್ ಆರ್ಟ್ ಅಂದ್ರೆ ಹೇಗೆ ಸಿಗ್ತದೆ? ಮಾಡರ್ನ್ ಆರ್ಟ್ ಅಲ್ಲಿ ನಾನು ಕೇಳ್ತೇನೆ, ನನಗೆ ಇನ್ನೊಂದು ಡೌಟ್ ಏನಂದ್ರೆ ಮಾಡರ್ನ್ ಆರ್ಟ್ ಅಲ್ಲಿ ಕೆಲವು ವಿಚಾರಗಳು ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಒಂದು ಹುಡುಗಿದ ಮುಖ ಹೀಗಿರ್ತದೆ, ಹತ್ರದಲ್ಲಿ ಒಂದು ವೀಣೆ ಇರ್ತದೆ ಅಂತ ಅದೆಲ್ಲ ಅದು ಅವನ ಥಾಟ್ ನಾವು ಪೇಂಟಿಂಗ್ ಅಲ್ಲಿ ತೋರಿಸ್ತಾ ಇರೋದು. ಅವನ ಪಾಯಿಂಟ್ ಆಫ್ ವ್ಯೂ ಒಂದು ಇರ್ತದೆ, ಎಕ್ಸ್ಪ್ರೆಸ್ ಮಾಡ್ತಿದ್ದಾನೆ. ಆ ಎಕ್ಸ್ಪ್ರೆಸ್ ಮಾಡೋನು ನಾವು ಈಗ ವಿಸಿಟರ್ಸ್ ನಾವು ಹೋಗಿ ನೋಡ್ತೇವೆ, ಇಂತ ಇರಬಹುದು. ಆರ್ಟಿಸ್ಟ್ ಒಟ್ಟಿಗೆ ಕೇಳ್ತೇವೆ ಇದರ ಮೀನಿಂಗ್ ಇದನ್ನ ಯಾಕೆ ಹೀಗೆ ಆಗಿದೆ, ಆ ಬಣ್ಣ ಯಾಕೆ ಹಾಕಿದಿ ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಅದರಲ್ಲಿ ಬಣ್ಣಕ್ಕೂ ಕೂಡ ಅದರಲ್ಲಿ ತುಂಬಾ ಮೀನಿಂಗ್ ಉಂಟು. ಬೇರೆ ಬೇರೆ ಬಣ್ಣಕ್ಕೆ ಬೇರೆ ಬೇರೆ ಮೀನಿಂಗ್ ಇರ್ತದೆ. ಅಂಥದಕ್ಕೆ ಆ ಇದರಲ್ಲಿ ಅಪ್ಲೈ ಮಾಡಿರ್ತದೆ. ಅದೇ ನಾವು ಈಗ ಎಕ್ಸಿಬಿಟ್ ಮಾಡ್ತಿದ್ದೇವೆ ಒಂದು ಜಾಗದಲ್ಲಿ, ಅದಕ್ಕೆ ಬೇಕಾದ ಲೈಟ್ ಸಹ ಅದಕ್ಕೆ ಹಾಕ್ಬೇಕು. ಅಂಥದ್ರಲ್ಲಿ ಅದು ರಿಫ್ಲೆಕ್ಟ್ ಆಗ್ತದೆ, ಒಳ್ಳೆ ಕಾಣ್ತದೆ ತುಂಬಾ. ಇಲ್ಲದ್ರೆ ಅಲ್ಲಿ ಬರ್ದಿರ್ತಾರೆ ಲೈಕ್ ಇದನ್ನು ನಾನು ತೋರಿಸ್ತಾ ಇದ್ದೇನೆ ಈ ಪೇಂಟಿಂಗ್, ನನ್ನ ಉದ್ದೇಶ ಇದು, ಇದರಲ್ಲಿ ಇರುವಂತ ಮೀನಿಂಗ್ ಇದು ಅಂತ ಅವ್ರು ಹಾಕಿರ್ತಾರೆ. ಹೌದೌದು. ಓಕೆ, ಈಗ ನಿಮಗೆ ಅಂತ ಆರ್ಟ್ಗಳ ಬಗ್ಗೆ ನೀವು ತುಂಬಾ ಸ್ಟಡಿ ಮಾಡ್ತಾ ಇದ್ರಿ ಹೇಗೆ? ಹೌದು, ಮಾಡ್ತೀನಿ. ನಾನು ಕಾಲೇಜಲ್ಲಿ ಅಂದ್ರೆ ನಾನು ಪೇಂಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು, ಅಲ್ಲಿ ಕ್ರಿಯೇಟಿವ್ ಪೇಂಟಿಂಗ್ ಜಾಸ್ತಿ ಕಲ್ತಿದ್ದೆ. ಎಕ್ಸಿಬಿಷನ್ಸ್ ಮಾಡಿದ್ದೇವೆ ಗೋವಾ ಆರ್ಟ್ ಕಾಲೇಜಲ್ಲಿ ಎಕ್ಸಿಬಿಷನ್ಸ್ ಮಾಡಿದ್ದೇವೆ. ಬ್ಯಾಂಗ್ಳೂರಲ್ಲಿ ಎಷ್ಟು ಎಕ್ಸಿಬಿಷನ್ ಮಾಡಿದ್ರಿ? ಒಂದು 25-30 ಅದರಿಂದ ಜಾಸ್ತಿ ಮಾಡಿದ್ರಿ. ಸೊ ಅದು ದೊಡ್ಡ ವಿಷಯನೇ ಕಾಮಿಲ್. ಯಾಕಂದ್ರೆ ನೀವು ಎಕ್ಸಿಬಿಷನ್ ಮಾಡ್ಬೇಕಂದ್ರೆ ತುಂಬಾ ಕಡೆ ಏನಾಗುತ್ತೆ ಅಂದ್ರೆ ನಮಗೆ ಮೇಯ್ನ್ ಆಗಿ ನಮ್ಮ ಆರ್ಟ್ ಅನ್ನ ಇಷ್ಟಪಡೋರು ನಮ್ಗೆ ಬೇಕು. ನಮಗೆ ಸುಮ್ಮನೆ ನೋಡ್ಕೊಂಡು ಹೋಗೋರು ಇದ್ರೆ ಏನು ನಿಮ್ಗೆ, ಯಾಕಂದ್ರೆ ನೀವು ಎಷ್ಟು ಕಷ್ಟಪಟ್ಟು ಅದನ್ನ ಮಾಡಿರ್ತೀರಿ, ತುಂಬಾ ಕಷ್ಟಪಟ್ಟು ಮಾಡಿರ್ತೀರಿ. ಸೊ ನಿಮಗೆ ನೀವೇನು ಮಾಡರ್ನ್ ಆರ್ಟ್ ಅಂತ ಹೇಳ್ತೀರಿ, ಒಂದು ಮಹಿಳೆಯ ಒಂದು ನೋವಿನ ಕಥೆ ಅಂತ ಇರ್ಬೋದು ಅಂದ್ಕೊಳ್ಳಿ. ನೀವು ಅದನ್ನ ನೋಡಿದವನ್ನ ಅರ್ಥ ಮಾಡ್ಕೊಳ್ಳೋನಿದ್ದಾಗ ನಿಮಗೆ ತುಂಬಾ ಅದಕ್ಕೆ ವ್ಯಾಲ್ಯೂ, ನಮ್ಗೆ ಕನೆಕ್ಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಅದು ಪೇಂಟಿಂಗ್ಸ್ ಅವ್ರು ನೋಡುವಾಗ ಅವರಿಗೆ ಕನೆಕ್ಟ್ ಆಗುವಾಗ ಆಗ್ತದೆ. ಈಗ ನಾರ್ಮಲ್ ಆಗಿ ನೋಡುವಾಗ ಏನೋ ಒಂದು ಫೇಸ್ ಮಾಡಿದಾನೆ ಏನಂದ್ರೆ ಮೇಲಿಂದ ಅವ್ರು ಪಾಸ್ ಆಗಿ ಬಿಡ್ತಾರೆ, ಅಂದ್ರೆ ಗೊತ್ತಾಗುದಿಲ್ಲ ಇರ್ಲಿ ಅಂದ್ರೆ ಅವರಿಗೆ ಆರ್ಟ್ ತಗೊಳ್ಳಿಕ್ಕೆ ಇನ್ಫಾರ್ಮೇಶನ್ ತಗೊಳ್ಳಿಕ್ಕೆ ಅವ್ರು ಬರಲ್ಲ ಅಂತ ತುಂಬಾ ಎಕ್ಸಿಬಿಷನ್ ಅಲ್ಲಿ ಆಗ್ತದೆ. ಕೆಲವರು ರ್ಯಾರ್ ಜನ ಅವರು ಇರ್ತಾರೆ, ಬರ್ತಾರೆ, ಕೇಳ್ತಾರೆ ಏನು ಇದ್ರ ಅಟ್ಲೀಸ್ಟ್ ನಿಮಗೆ ಈ ಕಡೆ ರೆಸ್ಪಾನ್ಸ್ ಹೇಗಿದೆ ಅಂತ ಅನಿಸ್ತದೆ? ನಮ್ಮ ಮಂಗಳೂರು ಉಡುಪಿ ಕಡೆ ಮಂಗಳೂರು ಉಡುಪಿ ಕಡೆ ನಾನು ಕ್ರಿಯೇಟಿವ್ ಮತ್ತೆ ಅಬ್ಸ್ಟ್ರಾಕ್ಟ್ ಇಲ್ಲಿ ತುಂಬಾ ಕಡಿಮೆ ಇದೆ, ತುಂಬಾ ಕಡಿಮೆ. ಯಾಕಂದ್ರೆ ಇಲ್ಲಿ
ರೇರ್ ಕ್ಲೈಂಟ್ಸ್ ಇರೋದು ಮಧುಬನಿ ಹಾಗೆದನ್ನ ಇದ್ದಾರೆ, ಓಕೆ ಲೈಕ್ ಟ್ರೆಡಿಷನಲ್ ಆರ್ಟ್, ಪಟಚಿತ್ರ, ಪಿಚ್ ವೈ ಪೇಂಟಿಂಗ್ ಅದೆಲ್ಲ ಇದ್ದಾರೆ. ಇಲ್ಲಿ ಉಡುಪಿಯಲ್ಲಿ ಸಹ ಇದ್ದಾರೆ. ಕ್ರಿಯೇಟಿವ್ ಪೇಂಟಿಂಗ್ ಅಂದ್ರೆ ಚೂರು ಅಂದ್ರೆ ಅಂತ ದೃಷ್ಟಿ, ಅದೇ ದೃಷ್ಟಿಕೋನ ಹಾಗೆ ಮತ್ತೆ ಅದು ಅರ್ಥ ಆಗ್ಬೇಕು. ಹೌದೌದು, ನೀವೇನ್ ಬಿಡಿಸಿದೀರ ಅನ್ನೋದು ನೋಡೋನಿಗೆ ಅರ್ಥ ಆದ್ರೆ ಅವ ಏನಾದ್ರೂ ಅದನ್ನ ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಆ ಫಾರ್ಮ್ ತುಂಬಾ ಪವರ್ಫುಲ್ ಆದಂತ ಫಾರ್ಮ್ ಅಂತ ಅನಿಸುತ್ತೆ. ಯಾಕಂದ್ರೆ ಕೆಲವಾರು ಪುಸ್ತಕಗಳ ಫ್ರಂಟ್ ಪೇಜ್ ಇರ್ಬೋದು, ಆಮೇಲೆ ಇನ್ನೊಂದು ಕತೆಗೆ ಶೀರ್ಷಿಕೆ ಬರೆಯುವಾಗ ಅದರ ಕೆಳಗಡೆ ಬರುವಂತ ಚಿತ್ರ, ಈಗ ಒಂದು ಕತೆ ಸಂಪೂರ್ಣವಾದಂತ ಒಂದು ಏನದರ ಭಾವ ಇರ್ತದೆ, ಅದರ ಟೋಟಲ್ ಆಗಿ ಅದರ ಏನು ಮಿಡ್ಲ್ ಒಂದು ಥಾಟ್ ಏನಿರ್ತದೆ ಅದನ್ನ ಆರಾಮ್ಸೆ ಇದ್ರ ಮೇಲೆ ಒಂದು ಚಿತ್ರದ ಮೇಲೆ ತೋರಿಸ್ಲಿಕ್ಕೆ ಅದೇ ಈಸಿ ಆಗುತ್ತೆ ಅಂತ. ಹೌದೌದು, ಅದು ಅಂದ್ರೆ ನಾವು ನಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ತೋರಿಸ್ತೇವೆ ಒಂದು ವಿಷಯ ತೋರಿಸ್ಲಿಕ್ಕೆ ಇದ್ರೆ. ಅಂದ್ರೆ ನಾನು ಕಲಿಯುವಾಗ ನಾನು ಸಿಂಧು ಸಿವಿಲೈಸೇಷನ್ ಬಗ್ಗೆ ವರ್ಕ್ ಮಾಡ್ತಿದ್ದೆ, 3 ವರ್ಷ ಸಹ ಅದರ ಬಗ್ಗೆ ವರ್ಕ್ ಮಾಡ್ತಿದ್ದೆ. ವರ್ಕ್ ಮಾಡಿ ಎಕ್ಸಿಬಿಷನ್ಸ್ ಮಾಡ್ತಾ ಇದ್ದೆ. ಅದರ ಸ್ಕಲ್ಪ್ಚರ್ ಬಗ್ಗೆ, ಅದರ ಲೆಟರ್ಸ್, ಲಿಪಿಗಳ ಬಗ್ಗೆ, ಅದರ ಬಗ್ಗೆನೇ. ಯಾಕಂದ್ರೆ ಅಲ್ಲೆಲ್ಲ ಕಲ್ಲಲ್ಲಿ ಕೆತ್ತಿದಂತ ಚಿತ್ರಗಳು. ಮತ್ತೊಂದು ಏನಂದ್ರೆ ಪ್ರತಿಯೊಂದು ಆಗ ಜನಜೀವನ ಹೇಗಿತ್ತು ಎಲ್ಲವನ್ನ ಅವ್ರು ಚಿತ್ರ ಇದು ಮಾಡಿದ್ರು. ಅವರ ಪಾತ್ರ ಇರ್ಬೋದು, ಅವರು ಕಲ್ಲಿಂದ ಕುತ್ತುವಂತ ಆಯುಧಗಳು ಇರ್ಬೋದು, ಅದು ನಾಗರಿಕತೆಗೆ ಸಂಬಂಧಪಟ್ಟಂತ. ಯಾಕಂದ್ರೆ ಇನ್ನೊಂದು ಆ ಕಾಲದ ಲೈಫ್ ಸ್ಟೈಲೇ ಬೇರೆ. ಮತ್ತೆ ಆ ಲೈಫ್ ಮತ್ತೆ ಆ ಸಿವಿಲೈಸೇಷನ್ ಅದು ಪ್ಲೇಸೇ ಇನ್ನೂ ಇಲ್ಲ ಕಾಣ್ಲಿಕ್ಕೆ. ಎಸ್ ನಾವಿವತ್ತು ಹಿಂದೂಸ್ತಾನ್ ಹೇಳುವಂತದ್ದು ಮೂಲತಃ ಒಂದು ಸಿಂಧು ಇದರಿಂದ ಬಂದಿದೆ ಅಂತ ಹೇಳ್ತಾರೆ. ಹೌದೌದು. ಸೊ ನಮ್ಮ ಜನಜೀವನಕ್ಕೂ ಅದಕ್ಕೂ ತುಂಬಾ ನಿಯರೆಸ್ಟ್ ಇದು ಇರ್ತದೆ. ಸೊ ಅಲ್ಲಿರುವಂತ ಒಂದು ಅಗ್ರಿಕಲ್ಚರ್ ಸ್ಟೈಲ್ ಫಾರ್ಮ್ ಬೇರೆ ಇತ್ತು. ಆಮೇಲೆ ಜನ ದಿವಸ ಬೇಟಾಡುವಂತ ಸ್ಟೈಲ್ ಬೇರೆ ಇತ್ತು. ಅದೆಲ್ಲವನ್ನು ಕೂಡ ಅವರು ಅಲ್ಲಿ ಆರ್ಟ್ ಮಾಡಿ ಇಟ್ಟಿದ್ರು ಅಂತ. ಹೌದೌದು. ಮತ್ತೆ ಅದ್ರ ಅಲ್ಲಿ ಇರುವ ಲಿಪಿಗಳ ಸ್ಟೈಲೇ ಬೇರೆ ಇತ್ತು. ಅದಂದ್ರೆ ಈಗಲೂ ನಮಗೆ ಅರ್ಥ ಆಗ್ತಾ ಇಲ್ಲ, ಅದು ಅರ್ಥ ಆಗುದಿಲ್ಲ. ತುಂಬಾ ಓದ್ಬೇಕಾಗುತ್ತೆ. ತುಂಬಾ ಸ್ಟಡಿ ಮಾಡಿದ್ದಾರೆ, ತುಂಬಾ ಸಂಶೋಧನೆಗಳಾಗಿವೆ. ಹೌದೌದು. ರಂಗೋಲಿ ಬಗ್ಗೆ ಏನಾದ್ರೂ ಆಸಕ್ತಿ ಇದೆಯಾ? ರಂಗೋಲಿ ನಾನು ಮಾಡ್ಲಿಲ್ಲ. ಅಂದ್ರೆ ನಮ್ಮ ಸೂರ್ಯ ಪುರೋಹಿತ ಇರ್ಬೋದು. ಹೌದೌದು, ಬಹಳಷ್ಟು ಒಳ್ಳೆ ಈಗ ರಂಗೋಲಿಯಲ್ಲಿ ನಾನು ನೋಡೋ ಪ್ರಕಾರ ಈಗ ತುಂಬಾ ಒಳ್ಳೆ ಫಾರ್ಮ್ ಅಲ್ಲಿ ಹೋಗ್ತಿದೆ ರಂಗೋಲಿ. ಯಾಕಂದ್ರೆ ಅದರಲ್ಲಿ ರಿಯಲಿಸ್ಟಿಕ್ ವರ್ಕ್ಸ್ ಮಾಡ್ತಿದ್ದಾರೆ, ಅದು ಮುಂಚೆ ಇರ್ಲಿಲ್ಲ ಅದು. ಇತ್ತೀಚೆಗಂತೂ ಆದ್ರೆ ನನಗೆ ಅವರನ್ನು ಮಾತಾಡುವಾಗ ಅವರು ಮಾತು ಹೇಳಿದ್ರು, ತುಂಬಾ ಕಡಿಮೆ ಆಯುಷ್ಯ ಇರುವಂತಹ ಕಲೆ ಅಂದ್ರೆ ರಂಗೋಲಿ. ತುಂಬಾ ಕಡಿಮೆ. ಏನಿಲ್ಲ, ಒಂದು ಕರೆಕ್ಟ್ ಅದ ನೊಣ ಅದ್ರ ಮೇಲೆ ಓಡಿದ್ರು ಇವನ. ಹೌದೌದು, ಕರೆಕ್ಟ್. ಅಂತ ಒಂದು ಕಷ್ಟ ಇದನ್ನ ಇತ್ತೀಚೆಗೆ 3D ಗೆ ಯೂಸ್ ಮಾಡ್ತಾ ಇದಾರೆ. ಅದನ್ನ ಬಹಳಷ್ಟು ಒಳ್ಳೆ ವಿಷಯ ಅಂತ ಅನಿಸ್ತದೆ. ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ನೋಡಿದ್ರ ತುಂಬಾ ರಂಗೋಲಿ? ನಾನು ನೋಡ್ತಾ ಇದ್ದೇನೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೋಡಿದೆ. ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಾನು ನೋಡ್ಲಿಲ್ಲ. ಬಟ್ ಅದು ಇವನ್ ಎಷ್ಟಂದ್ರೆ ರಂಗೋಲಿಯಲ್ಲಿ ಪಂಚವರ್ಣದು ಹಾಗೆಲ್ಲ ಅಂತ ಹೇಳ್ತಾರೆ, ಒಂದು ಲೆಕ್ಕಾಚಾರದ ಬಣ್ಣಗಳು. ಈಗ ಅದರಲ್ಲೂ ಮಿಕ್ಸಿಂಗ್ ಮಾಡಿ ತುಂಬಾ ರಿಯಲಿಸ್ಟಿಕ್ ಆಗಿ ಆರ್ಟ್ ಫಾರ್ಮ್ ಇರ್ಲಿಲ್ಲ, ಸ್ಕಿನ್ ಟೋನ್ ಆರಾಮ್ಸೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ರೀತಿಯ ನನ್ಗನಿಸ್ತದೆ, ಎಲ್ಲೋ ರಂಗೋಲಿ ಮರೆ ಆಗ್ತದೆ ಅಂತ ಇರ್ಬೇಕಾದ್ರೆ ಒಂದು ಏನು ಹೊಸತ್ತೊಂದು ಅದರಲ್ಲಿ ಇನೋವೇಷನ್ ಆಯ್ತು ಅಂತ. ತುಂಬಾ ಈಗ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಆಗ್ತಾ ಉಂಟು. ದೊಡ್ಡದು ಐ ಥಿಂಕ್ 400, 500, 1000 ಸ್ಕ್ವೇರ್ ಫೀಟ್ ಅಲ್ಲಿ ದೊಡ್ಡದರಲ್ಲಿ ಮಾಡ್ತಾ ಇದ್ದಾರೆ. ಪೋರ್ಟ್ರೇಟ್ಸ್ ಆಗ್ಲಿ ತುಂಬಾ ಹಲವಾರು. ಅಂದ್ರೆ ನೀವು ಒಂದು ವಸ್ತುವನ್ನ ಕೇವಲ ರಂಗೋಲಿಯಾಗಿ ನೋಡೋದೆ, ಅದ್ರಲ್ಲಿ ಇನ್ನೇನು ಮಾಡಬಹುದು ಅಂತ ನೀವು ಹೊರಟಾಗ ಮಾತ್ರ ನಿಮ್ಗೆ ಇನ್ನೊಂದಷ್ಟು ದಾರಿಗಳು ಕಾಣ್ತದೆ. ಓಕೆ ಕಾಮಿಲ್, ಇನ್ನೊಂದಷ್ಟು ಮಾತಾಡೋದಿದೆ, ಅದಕ್ಕೆ ಮುನ್ನ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಆತ್ಮೀಯ ವೀಕ್ಷಕರೇ, ಕಲಾ ಕಾಮಿಲ್ ವಿಶೇಷ ಕಾರ್ಯಕ್ರಮ, ಕಲಾವಿದ ಸರಣಿ ಕಾರ್ಯಕ್ರಮದ ಇದೊಂದು ನೂತನ ಸಂಚಿಕೆ. ಎಷ್ಟು ವಿಚಾರಗಳನ್ನ ನಮ್ಮ ಕಾಮಿಲ್ ಅವರು ಹೇಳ್ತಾ ಇದ್ರು. ಅವರ ಇಷ್ಟು ಚಿಕ್ಕ ಏಜಲ್ಲಿ ಅವರು ದೇಶ ವಿದೇಶಗಳನ್ನ ಸುತ್ತಿದ್ದಾರೆ. ಬೇರೆ ಬೇರೆ ಕಡೆ ಸುಮಾರು 40-50ರಷ್ಟು ಒಂದು ಆರ್ಟ್ ಎಕ್ಸಿಬಿಷನ್ಗಳನ್ನು ಮಾಡಿದ್ದಾರೆ. ಅದರಲ್ಲೂ ಮಾಡರ್ನ್ ಆರ್ಟ್ ಬಗ್ಗೆ ತುಂಬ ಆಸಕ್ತಿಯನ್ನು ವಹಿಸಿಕೊಂಡಿದ್ದಾರೆ. ಬಹಳಷ್ಟು ಅದರಲ್ಲಿ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬೇರೆ ಆರ್ಟ್ ಫಾರ್ಮ್ಗಳತ್ತ ತುಂಬ ಆಸಕ್ತಿಯನ್ನು ಹೊಂದಿದ್ದಾರೆ. ಸೊ ಇನ್ನಷ್ಟು ವಿಚಾರಗಳನ್ನು ಅವ್ರ ಜೊತೆ ಮಾತಾಡೋದಿದೆ. ಅದಕ್ಕೆ ಮುನ್ನ ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ.
ಇದು ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾ ಕಾಮಿಲ್. ಇದುವರೆಗೆ ನಮ್ಮ ಜೊತೆ ಇದ್ದವರು ಅದ್ಭುತವಾದಂಥ ಪ್ರತಿಭಾನ್ವಿತ ಕಲಾವಿದ, ನಮ್ಮ ಉಡುಪಿಯ ಕಟಪಾಡಿಯವರು, ಇಲ್ಲೇ ತನ್ನ ಪ್ರೌಢಶಾಲೆ ಶಿಕ್ಷಣವನ್ನು ಮುಗಿಸಿದವರು, ಮಂಗಳೂರಿನಲ್ಲಿ ಮತ್ತು ಅವರ ಕಲೆಗೆ ಸಂಬಂಧಪಟ್ಟಂತಹ ಶಿಕ್ಷಣವನ್ನು ಪಡೆದರು. ಆ ಬಳಿಕ ದೆಹಲಿಯಲ್ಲಿ ಒಂದಷ್ಟು ವ್ಯಾಸಂಗವನ್ನು ಮಾಡಿದರು ಕಲಿತಾ. ಅದರ ಜೊತೆಗೆ ಇನ್ನೊಂದಷ್ಟು ಆರ್ಟ್ ಫಾರ್ಮ್ಗಳನ್ನು ಮೈಗೂಡಿಸಿಕೊಂಡ್ರು. ಒಟ್ಟಾರೆಯಾಗಿ ಇವತ್ತಿನ ದಿನ ವಿದೇಶದಿಂದ ಕೂಡ ಕಾಮಿಲ್ ನಮಗಿಂತ ಆರ್ಟ್ ಬೇಕು ಅಂತ ಕೇಳಿಕೊಂಡು ಕಾಮಿಲ್ ಅವ್ರ ಕೈಲಿ ಮಾಡಿಸ್ಕೊಂಡು ಕೊರಿಯರ್ ಮೂಲಕ ವಿದೇಶವನ್ನು ತಲುಪ್ತಾ ಇದೆ ಇವರ ಆರ್ಟ್. ಸೊ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಾವು ಮಾತಾಡ್ತಿದ್ವಿ ರಂಗೋಲಿ ಬಗ್ಗೆ. ಹೌದು, ಈಗ ನೀವು ಹೇಳ್ತಾ ಇದ್ರಿ ನಾರ್ತಲ್ಲಿ ಈಗ ಬಹಳ ಪವರ್ಫುಲ್ ಆಗ್ತಿದೆ ಹೌದು ರಂಗೋಲಿಗಳು. ಯಾಕಂದ್ರೆ ಮೊದಲು ರಂಗೋಲಿಗೆ ಯೂಸ್ ಮಾಡ್ತಿದ್ದಂಥ ಕಲರು ಈ ಕಲರ್ ತುಂಬಾ ಈಗ ಡಿಫ್ರೆನ್ಸ್ ಆಗಿ ತುಂಬಾ ಈಗ ತುಂಬಾ ಹಲವಾರು ಅಂದ್ರೆ ಟೋನ್ಸ್ ಬಂದಿದೆ ಅದರಲ್ಲಿ. ಟೋನ್ಸ್ ಕಲರ್ ಟೋನ್ ಈಸಿಫುಲ್ ಆಗಿ ಅಂದ್ರೆ ಕಲೀಲಿಕ್ಕೆ ತುಂಬಾ ಈಸಿ ಆಗ್ತದೆ ಈಗ ಅದು ಸ್ಟೂಡೆಂಟ್ಸ್ ಆಗ್ಲಿ ಕಲಿಯುವುದ್ರಲ್ಲಿ. ಪೆನ್ಸಿಲ್ ಸ್ಕೆಚ್ ಬಗ್ಗೆ ಏನು ಹೇಳ್ತೀರಿ? ತುಂಬಾ ಒಳ್ಳೆ ಪೆನ್ಸಿಲ್ ಸ್ಕೆಚ್ ಅಲ್ಲಿ ತುಂಬಾ ಮೀಡಿಯಾಗಳು ಬರ್ತದೆ. ಈಗ ಪೆನ್ಸಿಲ್ ಸ್ಕೆಚ್ ಈಗ ನಮ್ಗೆ ಗೊತ್ತಿರುವ ಹಾಗೆ ನಾರ್ಮಲ್ ಜನರಿಗೆ ಪೋರ್ಟ್ರೇಟ್ಗೆ ಬಹಳಷ್ಟು ಡಿಮಾಂಡ್ ಬಂದಿದೆ. ಹೌದೌದು, ಈಗ ಅದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದವರು. ಯಾಕಂದ್ರೆ ಈಗ ನೀವು ಮದುವೆಗೆಲ್ಲ ಹೌದು ಪಾತ್ರ ಸಾಮಾನು ಕೊಡೋದು ಕಡಿಮೆ ಆಗಿದೆ ಈಗ. ಹೌದೌದು, ನೀವೀಗ ನಿಮ್ದೊಂದು ಹುಡುಗ ಹುಡುಗಿದೊಂದು ಚಿತ್ರ ಮಾಡಿ ಕೊಡೋದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಯಾಕಂದ್ರೆ ನಮ್ಮ ಇದೇ ಒಂದು ಕಾರ್ಯಕ್ರಮದ ಬಂದಂತ ಅಶ್ವಿನಿ ಆಚಾರ್ಯ ಇರ್ಬೋದು, ಇನ್ನು ಬಹಳಷ್ಟು ಜನ ಆರ್ಟಿಸ್ಟ್ಗಳು ಬಂದಿದ್ರು. ಅವರು ಇದ್ರ ಬಗ್ಗೆನೇ ಹೇಳ್ತಾ ಇದ್ರು. ಏನಂದ್ರೆ ನಮಗೆ ಈಗ ಇಂಥ ಡಿಮಾಂಡ್ಗಳು ಜಾಸ್ತಿ. ಈಗ ಅಜ್ಜಿದೊಂದು ಏನೋ 60th ವೆಡ್ಡಿಂಗ್ ಆನಿವರ್ಸರಿ ಇದ್ರೆ ಸೊ ಆ ಟೈಮಲ್ಲಿ ಅದರದ್ದು ಪೋರ್ಟ್ರೇಟ್ ಮಾಡಿ ಕೊಡುವಂತ. ಯಾಕಂದ್ರೆ ತುಂಬಾ ಲೈಫ್ ಲಾಂಗ್ ಆಗಿರ್ತದೆ. ಹೌದೌದು, ಪಕ್ಕಕ್ಕೆ ಹಾಳಾಗುವಂತದಲ್ಲ. ಅದು ಹೇಗೆ ಅವರು ಅಂದ್ರೆ ಎಲ್ಲಿ ಇಡ್ತಾರೆ ಅದರ ಮೇಲೆ ಶೇಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗ್ತದೆ ಅಂತ ಅನಿಸ್ತದೆ. ಶೇಡ್ಸ್ ಬ್ಲಾಕ್ ಅಂಡ್ ವೈಟ್ ಅದರಲ್ಲಿ ತುಂಬಾ ಆಟ ಆಡಿಸಬಹುದು ನಮ್ಗೆ. ಈಗ ಪೆನ್ಸಿಲ್ ಅಲ್ಲಿ ಹೇಳುವಾಗ ನಾರ್ಮಲ್ ಆಗಿ ಹೇಳುವಾಗ ಪೆನ್ಸಿಲ್ ಒಂದೇ ಪೆನ್ಸಿಲ್, ಅದರಲ್ಲಿ ತುಂಬಾ ಹಲವಾರು ಮೀಡಿಯಾ. ಈಗ ಚಾರ್ಕೋಲ್ ಬ್ಲಾಕ್ ಅಂಡ್ ವೈಟ್ ಅದು ಸಹ ಕೆಲವರಿಗೆ ಮಾಹಿತಿ ಇಲ್ಲ. ಅದು ಸಹ ಪೆನ್ಸಿಲ್ ಅಂತ ಹೇಳ್ತಾರೆ ಕೆಲವು ಜನ. ಚಾರ್ಕೋಲ್ ಪೆನ್ಸಿಲ್ ಅಲ್ಲಿ ತುಂಬಾ ಶೇಡ್ಸ್. ಹೌದು, ನಂಬರ್ಸ್ ಮೇಲೆ ಡಿಪೆಂಡ್ ಆಗ್ತದೆ ತುಂಬಾ. ಈಗ ಅದರ ಸ್ಟೈಲ್ ಆರ್ಟ್ ಫಾರ್ಮ್ ತುಂಬಾ ಈಗ ಶೋಕೇಸ್ ಮಾಡಿ ತುಂಬಾ ಜನರಿಗೆ ಮಾಹಿತಿ ಸಿಕ್ಕಿದೆ ಅದು ಹೇಗೆ ಮಾಡಬೇಕು. ಈಗ ನಾನು ಕೊರೋನಾ ಅಂದ್ರೆ ಇದು ಕ್ವಾರಂಟೈನ್ ಅಲ್ಲಿ ತುಂಬಾ ಜನರು ಕಲ್ತಿದ್ದಾರೆ. ಅದನ್ನೇ ನಾನು ಹೇಳ್ತಾ ಇದ್ದೆ. ಕೊರೋನಾದ ಆಗ ಹೇಳಿದ ವಿಷಯವೇ. ಯಾಕಂದ್ರೆ ಕೊರೋನಾದಲ್ಲಿ ಜಾಸ್ತಿ ಐತಿ ಯಾಕು ಅಂದ್ರೆ ನಿಮಗೆ ಒಂದು ಟೈಮನ್ನು ಹೇಗೆ ಸ್ಪೆಂಡ್ ಮಾಡಬೇಕು ಅನ್ನೋದಕ್ಕೆ ಒಂದು ಆರ್ಟ್ ಕೂಡ ನಮ್ಗೆ ಹೆಲ್ಪ್ ಆಯ್ತು. ಹೌದು, ತುಂಬಾ ಜನಕ್ಕೆ ಏನಂದ್ರೆ ಚಿಕ್ಕದಿರೋ ಚಿತ್ರ ಬಿಡಿಸ್ತಾ ಇದ್ರು, ಇಲ್ಲ ಈಗ ಬಿಡಿಸ್ಲಿಕ್ಕೆ ಆಗ್ತದೆ ಮನಸ್ಸು ಮಾಡಿದ್ರೆ ಅನ್ನೋದು ಅದರಿಂದ ಗೊತ್ತಾಗಬೇಕು. ಮತ್ತೆ ಕಾಮಿಲ್ ತುಂಬಾ ಪೇಷನ್ಸ್ ಬೇಕಾದಂತಹ ಒಂದು ಟ್ಯಾಲೆಂಟ್ ನಿಮ್ದು. ಹೇಗೆ ನಿಮ್ಮ ಮನೆಯಲ್ಲಿ ಇದಕ್ಕೆಲ್ಲ ಸೆಟ್ ಮಾಡ್ಕೊಡ್ತೀರಿ? ಒಂದು ಆರ್ಟ್ ಮಾಡಬೇಕು ತುಂಬಾ ಪೇಷನ್ಸ್ ಇರ್ಬೇಕಂದ್ರೆ ಕೂಲ್ ಆಗಿರ್ಬಿಟ್ಟು ಹಾಗಿರೋದಿಲ್ವಾ ಅಲ್ವಾ? ನಿಮ್ಗೆ ಹೇಗಿದ್ರು ನೀವು ಆರ್ಟ್ ಮಾಡ್ತೀರಿ ಹೇಗೆ? ಪೇಷನ್ಸ್ ಇರ್ಬೇಕು. ಅಂದ್ರೆ ನಿಮ್ಗೆ ಕೂಲ್ ಆಗಿರ್ಬೇಕು, ಸೈಲೆಂಟ್ ಆಗಿರ್ಬೇಕು ಸ್ವಲ್ಪ. ಹೌದು. ಈಗ ನಾನು ವರ್ಕ್ ಮಾಡ್ತಿರುವಾಗ ನಂಗೆ ಯಾರು ಡಿಸ್ಟರ್ಬ್ ಮಾಡ್ಬೋದು, ಮೂಡ್ ಔಟ್ ಆಗ್ತದೆ. ನಾನು ಮತ್ತೆ ಅಲ್ಲೇ ಬಿಡ್ತೇನೆ ವರ್ಕ್, ಮತ್ತೆ ಅದು ನೆಕ್ಸ್ಟ್ ದಿನ ಹೋಗ್ತದೆ, ಅದು ಇಡೀ ದಿನ ಪೂರ್ತಿ ಹೋಗ್ತದೆ. ಅದಕ್ಕಾಗಿ ಮನೆಯಲ್ಲಿ ಮುಂಚೆ ವರ್ಕ್ ಮಾಡ್ತದೆ. ಈಗ ಪರ್ಸನಲ್ ಸ್ಟುಡಿಯೋ ಅಂತ ಮಾಡಿದ್ದೇನೆ ನಂಗೆ ಒಬ್ಬನಿಗೆ, ಅದು ಬೇರೆ ಏನಿಲ್ಲ. ಯಾರ ಕಿರಿಕಿರಿ ಬೇಡ, ನಾನೇ ವರ್ಕ್ ಮಾಡ್ತಾ ಇದ್ದೇನೆ. ಊಟ ಆಗೋ ಮನೆಗೆ ಹೋಗ್ತೇನೆ, ಬರ್ತೇನೆ, ವರ್ಕ್ ಮಾಡ್ತಿರ್ತೇನೆ. ಹಾಗೆ ಯಾರ ಡಿಸ್ಟರ್ಬೆನ್ಸ್ ಇಲ್ಲ. ಹಾಗಿದ್ರೆ ವರ್ಕ್ ಕೂಡ ಚೆನ್ನಾಗಿ ಬರ್ತದೆ, ನಮ್ಮ ಫೋಕಸ್ ಕ್ಲಿಯರ್ ಆಗಿರ್ತದೆ. ನಾವು ಮಾತ್ರ ಇರ್ತೇವೆ, ಬೇರೆ ಯಾರು, ನಾವು ನಮ್ಮ ಕಲೆ. ಹೌದು, ಅದು ಮತ್ತೆ ನಾವು ಮಾತ್ರ ಮಾತಾಡ್ತಿರ್ತೇವೆ. ಹೌದೌದು, ನಿಮಗೆ ಏನು ಬೇಕು ಅದು ಹೇಳಿದ್ರೆ ಅದಕ್ಕೆ ಏನು ಬೇಕು ನೀವು ಹೇಳ್ತೀರಿ ಹಾಗೆ. ಎಸ್. ಓಕೆ, ಲೀಫ್ ಆರ್ಟ್ ಬಗ್ಗೆ ಏನು ಹೇಳ್ತೀರಿ? ಲೀಫ್ ಆರ್ಟ್ ಕೂಡ ಮುಂಚೆ ಅಷ್ಟೇನು ಇರಲಿಲ್ಲ. ಹಲವಾರು ಹೌದೌದು, ಅದು ಗೊತ್ತಿದೆ. ಈಗ ಅದನ್ನು ವಾಲಲ್ಲಿ ಸಪ್ಲೈ ಮಾಡ್ಲಿಕ್ಕೆ ಶುರು ಮಾಡ್ತಿದ್ದಾರೆ. ನಾನು ಹೇಳ್ತೇನೆ ಅಂದರೆ ವಾಲಲ್ಲಿ ನನಗೆ ಒಂದು ಆರ್ಡರ್ ಬಂದಿತ್ತು ಗೋವಾದಿಂದ. ನಾನು ಅವರಿಗೆ ವಾಲ್ ಇದರ ಮೇಲೆ ಲೀಫ್ ಮೇಲೆ ಗೊತ್ತುಂಟು, ಲೈಕ್ ಹೇಗೆ ಅಪ್ಲೈ ಮಾಡಬೇಕು ಹೇಗೆ ಅಂತ. ಅದನ್ನು ಲೈಕ್ ಅದು ಎಷ್ಟು ಲಾಂಗ್ ಬರ್ತದೆ, ಅದಕ್ಕೆ ಎಷ್ಟು ಲೈಫ್ ಇದೆ, ಅದು ಏನು ಅವರಿಗೆ ಮಾಹಿತಿ ಇಲ್ಲ. ನಾನು ಹೇಳಿದೆ ಅದನ್ನು ನೀವು ಅದು ಲೀಫ್ ಹಾಕಿದರೆ 2 ಟೈಮ್ ತನಕ ಅದು ಒಂದು 6 ಮಂತ್ 8 ಮಂತ್ ತನಕ ಅದು ಕಪ್ಪಗೆ ಆಗ್ತದೆ. ಆಗ ವಾಲ್ ಹೋಯ್ತಲ್ಲ ನಿಮ್ಮದು, ಅಷ್ಟು ಖರ್ಚು ಮಾಡಿ ಅದು ಶೀಟ್ಗೆ ಅಷ್ಟು. ಈಗ ಕಮ್ಮಿದು ಬರ್ತದೆ, 200ಗೆ ಇಷ್ಟು ಅಂತ ಲೀಫ್ ಬರ್ತದೆ. ತಂಜಾವೂರು ಪೇಂಟಿಂಗ್ ಅಂತದೆಲ್ಲ ಕೆಲವೊಂದು ಅದರದ್ದು ಪೇಂಟಿಂಗ್ದು ಲೀಫ್, ಅದು ಲೈಕ್ ರಿಯಲ್ ಗೋಲ್ಡ್ದು ಚೂರು ಇಂಗ್ರೀಡಿಯೆಂಟ್ಸ್ ಇರ್ತದೆ ಅದರಲ್ಲಿ, ಅದಕ್ಕೆ ಬಟ್ ಕಾಸ್ಟ್ಲಿ ಅದು. ಆ ಲೀಫ್ ವಾಲ್ಗೆ ಹಾಕೋದಾದ್ರೆ ಅದು ಮೀನಿಂಗ್ಲೆಸ್, ಬಟ್ ಅಷ್ಟು ಪ್ರಿಸರ್ವ್ ಆಗಿ ಇರ್ತದೆ ವಾಲ್, ಅದು ಸಹ ನೋಡ್ಕೊಳ್ಬೇಕು. ಮತ್ತೇನಂದ್ರೆ ಮನೆಯಲ್ಲಿ ಮಕ್ಕಳಿರುವಾಗ ಇವರೆಲ್ಲ ಇರುವಾಗ ಅದೆಲ್ಲ ಅಷ್ಟು ಈಸಿಯಾಗಿ ಅಂದ್ರೆ ನಾವು ಆರ್ಟ್ ಮಾಡಿದ ಶುರುವಿಗೆ ಮಾತ್ರ ತುಂಬಾ ಚಂದಾಗಿ ನೋಡ್ಕೊಳ್ತಾ ಇರ್ತೇವೆ. ಮತ್ತೆ ದಿನ ಹೋದ ನಂತರ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಹೌದೌದು, ಪ್ರಾಕ್ಟಿಕಲ್ ಎಲ್ಲರ ಮನೆಯಲ್ಲಿ ಅಷ್ಟೇ ನಿಮಗೆ. ಬಟ್ ಅದೇ ನೀವು ಆಯಿಲ್ ಪೇಂಟಿಂಗ್ ಮಾಡಿ ಅಟ್ಲೀಸ್ಟ್ ವಾಶ್ ಮಾಡ್ಬೋದು, ತೊಳಿಬಹುದು, ಎಲ್ಲ ಇರ್ಬೋದು.
ಆಯಿಲ್ ಪೇಂಟ್ ಮಾಡಿದಾಗ ಹೌದು, ವಾಶ್ ಅಂದ್ರೆ ಫ್ರಂಟ್ ಮಾತ್ರ, Front ಬ್ಯಾಕ್ ಮಾಡಿದ್ರೆ ಅದು ಫಂಗಸ್ ಹಿಡಿತದೆ. ಹಾ. ಈ ಥರದ್ದು ಇರ್ತದೆ. ತುಂಬಾ. ಆಮೇಲೆ ನಾನು ಅದನ್ನೇ ಕೇಳುವಾಗ ನೀವು ಹೇಳಿದ್ರಿ, ನನಗೊಂದು ಕ್ಯೂರಿಯಾಸಿಟಿ ಏನಂದರೆ, ಈ ತಂಜಾವೂರು ಪೇಂಟಿಂಗನ್ನು ಮಾಡ್ತಾ ಇದ್ದಾರಂತೆ. ಈಗಲೂ ನಾನು ಒಂದು ಮಣಿಪಾಲದ ಹೆರಿಟೇಜ್ ವಿಲೇಜಲ್ಲಿ ನೋಡಿದ್ದೇನೆ. ಒಂದೊಂದು ಬಾಗಿಲಿನಷ್ಟು ಎತ್ತರದ ಒಂದೊಂದು ಆರ್ಟ್, ಅದಕ್ಕೆ ಚಿನ್ನದ ಪೋರ್ಷನಲ್ಲೆಲ್ಲ ಚಿನ್ನದೇ ಇದು, ಸಾರಿ ಪೋರ್ಷನ್ಗಳಲ್ಲಿ ಅಂಥದ್ದೇ ಕಲರ್ಗಳು. ಇದ್ರ ಬಗ್ಗೆ ಏನಾದರೂ ನೀವು ಸ್ವಲ್ಪ ಆಸಕ್ತಿ ಏನಾದರೂ ಕೊಟ್ಟಿದ್ರೆ ಅಥವಾ ನೋಡಿದ್ರೆ ಈ ಆರ್ಟ್ಗಳು ತುಂಬ ಇಷ್ಟ ತುಂಬಾ ನೋಡಿದ್ದೇನೆ. ನಮ್ಮ ಸರ್ಗಳಿದ್ದಾರೆ, ಸರ್ ಮಾಡಿದ್ದಾರೆ, ಮೋಹನ್ ಸರ್ ಅಂತ, ಅವ್ರು ಫೇಮಸ್ ಆರ್ಟಿಸ್ಟ್ ಮಂಗಳೂರಲ್ಲಿ. ಅವರಿಗೆ ಸಹ ಹೊರಗಡೆಯಿಂದೆಲ್ಲ ಅಂದ್ರೆ ವರ್ಕ್ ಎಲ್ಲ ಮಾಡಿ ಕಲಿಸ್ತಾನೆ ಇರ್ತಾರೆ. ಅವರು ತಂಜಾವೂರು ಮೇನ್ ಆರ್ಟಿಸ್ಟ್, ಅವರು ಫೇಮಸ್. ಹೇಗೆ ಅನಿಸ್ತದೆ ಕಾಮಿಲ್ ತಂಜಾವೂರು ಪೇಂಟಿಂಗ್ ಬಗ್ಗೆ? ಅದು ಸಹ ಹಾಗೆ ಆರ್ಟ್ ಆಫ್ ಫಾರ್ಮ್ ಅದು. ಹಾ, ಒಳ್ಳೆ ಆರ್ಟ್ ಆಫ್ ಫಾರ್ಮ್, ಟ್ರೆಡಿಷನಲ್ ಆರ್ಟ್ ಆಫ್ ಫಾರ್ಮ್ ಅದು ಸಹ ಅಷ್ಟೇ ಪ್ರಿಸರ್ವ್ ಮಾಡ. ಆದ್ರೆ ಅದು ಕಸ್ಟಮರ್ಸ್ ಕ್ಲೈಂಟ್ಸ್ನವರು ರ್ಯಾರ್ ಅದನ್ನು ಕನೆಕ್ಟ್ ಮಾಡಿ ಇಟ್ಕೊಳ್ಳೋ. ಕಾಸ್ಟ್ಲಿಯಸ್ಟ್ ಅದು ಆಕ್ಚುಲಿ, ಕಾಸ್ಟ್ಲಿಯಸ್ಟ್, ವೆರಿ ಕಾಸ್ಟ್ಲಿ. ಏನಂದ್ರೆ ಅದು ತುಂಬಾ ಪೇಷನ್ಸ್, ಒಂದು ಮಾಡ್ಲಿಕ್ಕೆ ಅಷ್ಟು ಟೈಮ್ ಬೇಕು. ಟೈಮ್ ತುಂಬಾ ಬೇಕು ಅದಕ್ಕೆ. ಬಟ್ ಮತ್ತೆ ಅದು ಇಡುವ ಜಾಗದ ಅಷ್ಟು ಪ್ರಿಸರ್ವ್ ಆಗಿ ಇರಬೇಕು. ಅದು ಜಾಗ ಕೂಡ ಹಾಗೇನೆ ಇರಬೇಕು. ಲೈಕ್ ಏನು ಲೀಕೇಜ್ ಇರಬಾರ್ದು, ಏನು ಫ್ರೇಮ್ ಕೂಡ ಒಳ್ಳೇದಾಗಿ ಇರಬೇಕು. ಅದು ಪಕ್ಕಾ ಫ್ರೇಮ್ ಇರಬೇಕು ಮರದ್ದು. ಓಕೆ, ಗಂಜಿಫಾ ಆರ್ಟ್ ಬಗ್ಗೆ? ಗಂಜಿಫಾ ಆರ್ಟ್ ಅಂದ್ರೆ ಒಂದು ಚಿಕ್ಕ ಟೈಪ್ದು ಆರ್ಟ್, ಬಟ್ ನೋಡೋರು ಚಿಕ್ಕ ಟೈಪ್ ಆರ್ಟ್. ಇದರಲ್ಲಿ ಏನು ಟೈಮ್ ಮುಗ್ದೆ, ಲೈಕ್ ಅದು ಟೈಮ್ ಜಾಸ್ತಿ ಹಿಡಿತದೆ. ಅಷ್ಟೇ ಪಾಯಿಂಟ್ ಬ್ರಷ್ ಅಲ್ಲಿ ಅಷ್ಟೇ ಡೀಟೇಲ್ ವರ್ಕ್ ಇರ್ತದೆ ಅದರಲ್ಲಿ. ಅಷ್ಟು ಪೇಷನ್ಸ್ ಅಲ್ಲಿ ಗಂಜಿಫಾ ರಘುಪತಿ ಭಟ್ರ ಬಗ್ಗೆ ಕೇಳಿದ್ದೆ ನಾನು, ಅದ್ಭುತ ಆರ್ಟಿಸ್ಟ್ ಅವರು ಗಂಜಿಫಾ ರಘುಪತಿ ಭಟ್ ಅಂತ. ಹಾ, ನಾನು ಕಾಲೇಜಲ್ಲಿ ನಮ್ಮ ಕ್ಯಾಂಪ್ ಆಗ್ತಿತ್ತು, ಆಗ ಕೇಳಿದ್ದೆ. ನಮಗೆ ಒಂದು ಅಂದ್ರೆ ಕಾಲೇಜಲ್ಲಿ ತುಂಬಾ ಕ್ಯಾಂಪ್ಸ್ಗಳು ಆಗ್ತದೆ, ಈಗನೇ ಆಗ್ತಾ ಇದೆ. ಒಂದೊಂದು ಆರ್ಟ್ ಫಾರ್ಮ್ ಅಲ್ಲಿ ನಮಗೆ ಕ್ಯಾಂಪ್ಸ್ ಆಗ್ತದೆ, 1 ವೀಕ್ ಕ್ಯಾಂಪ್ಸ್ ಆಗ್ತದೆ. ಅದರಲ್ಲಿ ಲಾಸ್ಟ್ ತನಕ ನಾವು ಕಲಿತೇವೆ, ವರ್ಕ್ ಬಗ್ಗೆ ಕೆಲಸ ಕಲಿತೇವೆ, ವರ್ಕ್ ನಾವು ಮಾಡ್ತೇವೆ ಕೂಡ. ಅದರ ಒಂದು 5 ಇರ್ಬೋದು, 4 ಇರ್ಬೋದು, ಅದರ ಮೇಲೆ ಎಕ್ಸಿಬಿಷನ್ ಮಾಡ್ತೇವೆ. ಓಕೆ, ಹಾಗೆ. ಓಕೆ, ನಿಮಗೆ ಅದ್ರ ಜೊತೆಗೆ ನಾನು ಈಗಿನ ಡಿಜಿಟಲ್ ಆರ್ಟ್ಗಳ ಬಗ್ಗೆ, ಯಾಕೆಂದರೆ ಇರೋ ಫೋಟೋಗಳನ್ನು ಆರ್ಟಿಸ್ಟ್ ಆಗಿ ಕನ್ವರ್ಟ್ ಮಾಡುವಂಥದ್ದು, ಸೊ ಅದಕ್ಕೆ ಶೇಡಿಂಗ್ ಕೊಡುವಂಥದ್ದು, ಆಮೇಲೆ ಇನ್ನೊಂದು ಏನಂದರೆ ಟಚಪ್ಗಳನ್ನು ಮತ್ತೆ ಸ್ಪೆಷಲ್ ಮಾಡುವಂಥ ಇಫೆಕ್ಟ್ಸ್. ಹೌದೌದು. ಇದ್ರ ಬಗ್ಗೆ ಏನಾದರೂ ಆಸಕ್ತಿ ತೋರಿಸಿದ್ರಾ? ಹಾಂ, ಆಸಕ್ತಿ ತುಂಬ ಇತ್ತು. ಬಟ್ ನನಗೆ ಏನಿತ್ತು ಅಂದರೆ, ನನಗೆ ಹ್ಯಾಂಡ್ ವರ್ಕ್ ಬಿಡಲಿಕ್ಕೆ ಇಷ್ಟ ಇಲ್ಲ. ನನ್ನ ಫ್ರೆಂಡ್ಸ್, ನನ್ನ ಬ್ಯಾಚ್ಮೆಂಟ್ಸ್ ಆಗಲಿ, ಒಂದು 20 ಜನರಲ್ಲಿ ನಾವೊಂದು 4 or 5 ಮೆಂಬರ್ಸ್ ಇದ್ದೇವೆ ಈಗ ಅಷ್ಟೇ. ಮತ್ತೆ ಎಲ್ಲರೂ ಡಿಜಿಟಲ್ ಆರ್ಟ್ ಫಾರ್ಮ್ಗೆ ಹೋಗಿದ್ದಾರೆ. ಓಕೆ ಓಕೆ, ಅದು ಭಾಳ ರ್ಯಾರ್ ಅಂತ ಅನಿಸ್ತದಲ್ವ? ಯಾಕಂದರೆ ನಾವು ಹ್ಯಾಂಡ್ ವರ್ಕನ್ನು ಬಿಟ್ಟರೆ ನಮಗೆ ಬೇರೆದಕ್ಕೆ ಕಷ್ಟ ಆಗ್ತದೆ. ಡಿಜಿಟಲನ್ನು ಎನಿ ಟೈಮ್ ನೀವು ಫ್ರೀ ಇರುವಾಗ ಮಾಡ್ಕೋಬೋದು, ಬಟ್ ಹ್ಯಾಂಡ್ ವರ್ಕ್ ಟಚ್ ಬಿಟ್ಟರೆ ತುಂಬ ಕಷ್ಟ ಆಗ್ತದೆ. ನಮ್ಮ ಕಾಲೇಜಲ್ಲಿ ತುಂಬ ನಮ್ಮ ಸೀನಿಯರ್ಸ್ ಆಗಲಿ ತುಂಬ ಹೆವಿ ವರ್ಕರ್ಸ್, ಅವರದ್ದು ವರ್ಕ್ ಎಲ್ಲ ತುಂಬ ಚೆನ್ನಾಗಿತ್ತು. ಡಿಜಿಟಲ್ ಆರ್ಟ್ ಫಾರ್ಮ್ಗೆ ಹೋಗಿದ್ದಾರೆ, ಈಗ ವರ್ಕ್ಸ್ ಮಾಡ್ತಾರೆ. ಬಟ್ ಆ ಕ್ವಾಲಿಟಿ ಅಂದರೆ ಅದು ನಾವು ವರ್ಕ್ ನೋಡಲಿಕ್ಕೆ ನಮಗೆ ಕಾಣ್ತಾ ಇಲ್ಲ. ಇತ್ತೀಚೆಗೆ ಇವ್ರದ್ದು ನಮ್ಮ ಗಣೇಶ್ ಗುಂಪಲಾಚೆ ಅಂತ ಒಬ್ರು ಇದ್ದಾರೆ, ಅವರು ಯಕ್ಷಗಾನದ ಆರ್ಟ್ಗಳ ಬಗ್ಗೆ ಬಹಳಷ್ಟು, ಯಕ್ಷಗಾನ ವೇಷಗಳನ್ನು ತುಂಬ ಆರ್ಟ್ ಮಾಡ್ತಾರೆ. ಹೌದು, ತುಂಬ ಸೂಕ್ಷ್ಮಾತಿ ಸೂಕ್ಷ್ಮಗಳ ಕೆಲಸಗಳನ್ನು ಕೂಡ ಮಾಡ್ತಾರೆ. ಸೊ ನಾನು ಕೇಳ್ತಾ ಇರೋದು, ಈ ಥರ ಯಕ್ಷಗಾನ, ಭೂತಕೋಲ, ಹುಲಿವೇಷ ಇವುಗಳು ನಿಮಗೇನಾದ್ರು ಪ್ರಭಾವ ಬೀರಿದ್ದಾವ ಆರ್ಟಿಗೆ? ನಾನು ಕಂಬಳ ಎಸ್ಪೆಷಲಿ ಕಂಬಳದ ಮಾಡಿದ್ದೇನೆ. ಲೈಕ್ ಕಂಬಳ ನನ್ನ ಆರ್ಟ್ ಫಾರ್ಮಲ್ಲಿ ನಾನು ಕ್ರಿಯೇಟ್ ಮಾಡಿದ್ದೇನೆ ಒಂದು ಸ್ಟೈಲ್. ಈಗ ಹುಲಿವೇಷ ಆಗಲಿ, ನನ್ನೊಂದು ಆರ್ಟ್ ಫಾರ್ಮಲ್ಲಿ ನಾನೊಂದು ಮಾಡರ್ನ್ ಆರ್ಟ್, ಆಬ್ಸ್ಟ್ರಾಕ್ಟ್ ಅಲ್ಲಿ ತೋರಿಸಿ ಆ ಟೈಪಲ್ಲಿ ನಾನು ಮಾಡ್ತಿದ್ದೇನೆ. ಮತ್ತು ವಾಲ್ ಪೇಂಟಿಂಗ್ಸ್ ಆಗಲಿ, ವಾಲ್ ಪೇಂಟಿಂಗ್ಸಲ್ಲೇ ನಮಗೆ ಈಗ ಮ್ಯಾಂಗ್ಳೂರಲ್ಲಿ ತುಂಬ ಮಾಡಿದ್ದೇವೆ. ವಾಲಲ್ಲಿ ಲೈಕ್ ಸ್ಟ್ರೀಟ್ ವಾಲ್, ಅದನ್ನೇ ನಾವು ಮಾತಾಡ್ತೀವಿ ಅಲ್ಲಿ. ಲೈಕ್ ಮ್ಯಾಂಗ್ಳೂರ್ ಟ್ರೆಡಿಷನಲ್ ಬಗ್ಗೆ ಕಂಬಳ ಆಗಲಿ, ರಥೋತ್ಸವ ಆಗಲಿ, ಹಲವಾರು. ಈಗ ನೀವು ಇಂಥ ರಥೋತ್ಸವ, ಕಂಬಳ ಅಥವಾ ಯಕ್ಷಗಾನ ಇವುಗಳನ್ನೆಲ್ಲ ನೋಡ್ಲಿಕ್ಕೆ ಹೋಗಿದ್ದೀರಾ? ನಿಮಗೆ ಆ್ಯಕ್ಚುಲಿ ಏನಂದರೆ, ನೋಡ್ಲಿಕ್ಕೆ ಹೋದಾಗ ಇನ್ನೊಂದಷ್ಟು ನಿಮಗೆ ಪವರ್ಫುಲ್ ಆಗಿ ನಿಮಗೆ ಅದು ಯಾವುದೋ ಸುಮಾರು ವಿಷಯಗಳು ಕಾಣ್ಬೋದು. ಹೌದು, ನಾವು ನೋಡೋ ದೃಷ್ಟಿಕೋನಕ್ಕೆ ನೀವು ನೋಡೋ ದೃಷ್ಟಿಕೋನಕ್ಕೆ ತುಂಬ ವ್ಯತ್ಯಾಸ ಇದೆ. ನೀವು ಹೋದರೆ ಅದನ್ನು ಈ ಆ್ಯಂಗಲಲ್ಲಿ ನೋಡಿದರೆ ಅದು ಹೇಗೆ ಕಾಣ್ತದೆ. ಹೌದೌದು, ಲೈಕ್ ಬೇರೆ ಆ್ಯಂಗಲ್ ನೋಡಿ ಅಷ್ಟು ಒಳ್ಳೆ ಕಾಣ್ಲಿಕ್ಕಿಲ್ಲ. ಇಲ್ಲ, ನೀವು ನೋಡೋದು ಆ್ಯಂಗಲ್ಗಳು ಬೇರೆ ಇರ್ಬೋದು. ನಿಮಗೆ ಅಂಥದ್ದು ಭೂತಕೋಲಗಳ ಬಗ್ಗೆ ಏನು ಅಂತೀರಿ? ಭೂತಕೋಲ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನಾನು ಹೋಗ್ಲಿಲ್ಲ ಅಷ್ಟೇನು. ಓಕೆ, ಬಟ್ ಕೆಲವರು ನನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೀವು ಇದನ್ನು ಕಲರ್ ಕಾಂಬಿನೇಷನ್ ವಿಚಾರವಾಗಿ ತಗೊಂಡ್ರೆ ಈ ಎಲ್ಲ ಫಾರ್ಮ್ಗಳು ತುಂಬ ಕಲರ್ಫುಲ್ ಆಗಿರ್ತವೆ. ಹೌದೌದು, ಸರಿ. ನಮ್ಮ ಸೀನಿಯರ್ಸ್ನವರೆಲ್ಲ, ನನ್ನ ಫ್ರೆಂಡ್ಸ್ನವ್ರು, ನನ್ನ ಬ್ಯಾಚ್ಮೇಟ್ಸ್ ಅವ್ರು ತುಂಬ ವರ್ಕ್ ಮಾಡಿದ್ದಾರೆ ಅದರ ಮೇಲೆ. ತುಂಬ ಚೆನ್ನಾಗಿದೆ. ಅದರಲ್ಲಿ ಮಾಡರ್ನ್ ಆರ್ಟನ್ನು ಕನ್ವರ್ಟ್ ಮಾಡಿ. ಮಾಡರ್ನ್ ಆರ್ಟ್ ಅಂದರೆ ಈ ಭೂತ ನೇಮಗಳಲ್ಲಿ ಹೇಗಿರ್ತದೆ, ಟೋಟಲಿ ಡಾರ್ಕ್ ಇರ್ತದೆ. ಹೌದೌದು, ಬ್ಯಾಕ್ ಎಲ್ಲ ಡಾರ್ಕ್ ಇರ್ತದೆ, ಅಂದರೆ ಕತ್ಲಾಗಿ ನಡೆಯುವಂಥದ್ದು. ಆ ಜೀಟಿಗೆದ್ದು ದೊಂದಿ ಹೇಳ್ತೇವೆ, ಅದರಲ್ಲಿ ಏನು ಲೈಟ್ ಬರ್ತದೆ, ಅದು ಬೆಂಕಿದು. ಅದರಲ್ಲಿ ಫೇಸಿನ ಎಕ್ಸ್ಪ್ರೆಷನ್ಸ್, ಕಲರ್ ಕಾಂಬಿನೇಷನ್, ಲೈಟ್ ಅದು ಆಯಿಲ್ ಪೇಂಟಿಂಗ್ ಅಲ್ಲಿ ತುಂಬಾ ಜನರು ಮಾಡಿದ್ದಾರೆ. ಅಂದ್ರೆ ತುಂಬಾ ಇಫೆಕ್ಟಿವ್ ಆಗಿ ಕಾಣ್ತದೆ. ತುಂಬಾ ಇಫೆಕ್ಟಿವ್. ಆಮೇಲೆ ರೆಡ್, ಯೆಲ್ಲೋ, ಗೋಲ್ಡನ್, ಆಮೇಲೆ ಸಿಲ್ವರು
ಈ ಕಡೆ ಮತ್ತೆ Yes, yes. ಇದೆಲ್ಲ ಅಂದ್ರೆ ಟೋಟಲ್ ಆಗಿ ಡಾರ್ಕ್ ಅಲ್ಲಿ ಬರುವಂತ. ಹೌದು 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 ಮಾಡಿದ್ದಾರೆ. ಬಟ್ ತುಂಬಾ ಮಾಡ್ತಿದ್ರು ಇನ್ನೂ ಸಹ. ಬಟ್ ನಮಗೆ ಸೇಲ್ಸ್ ಆಗಿ ನಾನು ಸೇಲ್ ಹೇಳುದು ಕ್ಲೈಂಟ್ಸ್ನವರು ಎಸ್ ಎಕ್ಸಾಕ್ಟ್ಲಿ ನಮಗೆ ಆರ್ಡರ್ ವರ್ಕ್ಸ್ ತುಂಬಾ ಮಾಡ್ತಾರೆ. ಹಾಗೆದು Order works ಅಲ್ಲ. ಹಾ ಓಕೆ. ನೀವು ಇದನ್ನ ನಮ್ಮ ಉಡುಪಿಯಲ್ಲಿ ಹ್ಮ್. ನೀವು ಸಿಟಿ ಬಸ್ ಸ್ಟ್ಯಾಂಡ್ ಪಕ್ಕ ವಾಲ್ ಪೇಂಟಿಂಗ್ ಮಾಡಿದ್ರಿ, ಹೌದೌದು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಒಳ್ಳೇದಿದೆ, ತುಂಬ ಮಾಡೋಕೆ ಚೂರು ಕಷ್ಟ ಇದೆ. ಯಾಕಂದ್ರೆ ಅದು ಸರ್ಕಲ್ ಹೈವೇ ಬಸ್ ಎಲ್ಲ ಕಂಟಿನ್ಯೂಸ್, ಅದು ಬಸ್ ಸ್ಟ್ಯಾಂಡ್ಗೆ ಹೋಗುವಸೆ ಮತ್ತೆ ಲೈಕ್ ನಿಮಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗುದು? ಆಗ್ತಿರಲಿಲ್ಲ. ಅದು ಅರ್ಜೆಂಟಲ್ಲಿ ಮಾಡಿ ಮುಗಿಸಿದೆ. ಯಾಕಂದ್ರೆ 5 ದಿನ ಬಿಟ್ಟು ಅಲ್ಲಿ ಪರ್ಯಾಯ ಶುರು ಇತ್ತು ಉಡುಪಿಯಲ್ಲಿ. ಅದರ ರಶ್ ಜಾಸ್ತಿ ಇತ್ತು. ರಾತ್ರಿ ಬೆಳಿಗ್ಗೆ ಎಲ್ಲ ಮಾಡ್ಕೊಂಡು ಬೇಗ ಮುಗಿಸಿದೆ. ಅದೇ ಇಲ್ಲಿ ಪ್ಲೇನ್ ಗೋಡೆಯಲ್ಲಿ ನಾವು ಇನ್ನೂ ಒಳ್ಳೆ ಮಾಡ್ಬೋದಿತ್ತು. ಯಾಕಂದ್ರೆ ಅದು ರೌಂಡು ಮತ್ತೆ ವಾಲ್ ಸ್ಟ್ರಕ್ಚರ್ಸ್ ಸರಿ ಇಲ್ಲ, ತುಂಬ ಓಲ್ಡ್ ಅಲ್ಲ ವಾಲ್ಸ್. ಓಕೆ. ಅದಕ್ಕೆ ಬ್ಯಾರಿಗೇಡ್ಸ್ ಎಲ್ಲ ಇಟ್ಕೊಂಡು ಮಾಡ್ತಿದ್ದು. ಮತ್ತೆ ಸಹ ಬ್ಯಾರಿಗೇಡ್ಸ್ಗೆಲ್ಲ ಬಸ್ ಎಲ್ಲ ಹೊಡೆದೋಗಿದೆ. ಓಕೆ. ಹಾಗೆ ಚೂರು ರಿಸ್ಕ್ ಇದೆ. ಈಗ ನೆಕ್ಸ್ಟ್ ಟೈಮ್ ಮಾಡೋದಾದ್ರೆ ಸಹ ಈಗ ಜನವರಿ ಇಲ್ಲ ಡಿಸೆಂಬರಲ್ಲಿ ನಾವು ಪ್ಲಾನ್ ಮಾಡ್ತಿದ್ದೇವೆ ಬೇರೆ ಕಾನ್ಸೆಪ್ಟ್ ಏನಾದರೂ ಅಲ್ಲಿ ಮಾಡಲಿಕ್ಕೆ. ಬಟ್ ಅದೇ ನೋಡಬೇಕು ನೈಟಲ್ಲಿ ಅಲ್ಲಿ, ಯಾಕಂದರೆ ಕರೆಂಟ್ ನಮಗೆ ಸಿಗಬೇಕು. ಕರೆಂಟ್ ಸಿಕ್ಕಿದ್ರೆ ಇನ್ನೂ ಒಳ್ಳೆ ಸ್ಪ್ರೇಯಲ್ಲಿ ವರ್ಕ್ ಮಾಡ್ಬೋದು, ಇಲ್ಲ ಹ್ಯಾಂಡ್ ವರ್ಕಲ್ಲೇ ಮಾಡಬೇಕಾಗ್ತದೆ. ಸ್ಪ್ರೇ ಪೇಂಟಿಂಗ್ ಬಗ್ಗೆ ಏನು ಹೇಳ್ತೀರಿ ನೀವು? ಫಿಲಪ್ಗೆ ಜಾಸ್ತಿ ಸ್ಪ್ರೇ ನಾವು ಯೂಸ್ ಮಾಡ್ತೀವಿ ಫಿಲಪ್ ಮಾಡಲಿಕ್ಕೆ. ಹೌದು, ಸ್ಪ್ರೇ ವರ್ಕ್ ಸಹ ಮಾಡ್ಬೋದು, ಕ್ಯಾನ್ವಾಸ್ ಅಲ್ಲಿ ಮಾಡ್ಬೋದು, ಇದರಲ್ಲಿ ವಾಲಲ್ಲಿ ಮಾಡ್ಬೋದು. ಡೀಟೇಲ್ ಅನ್ನು ಪೆನ್ ಸ್ಪ್ರೇ ಅಂತ ಬರ್ತದೆ ಒಂದು ಚಿಕ್ಕದು ಗನ್ ಹಾಗೆ, ಅದರಲ್ಲಿ ವರ್ಕ್ ಮಾಡ್ಬೋದು. ಪೋರ್ಟ್ರೇಟ್ ಮಾಡ್ಬೋದು, ಒಳ್ಳೆ ಶೇಡ್. ಈಗ ಆಯಿಲಲ್ಲಿ ಹೇಗೆ ವರ್ಕ್ ಮಾಡ್ತೇವೆ, ಲೈಕ್ ಪೋರ್ಟ್ರೇಟ್ದು ಶೇಡ್ಸ್ ಇರ್ತದೆ ಫೇಸಲ್ಲಿ ಶೇಡ್ಸ್, ಅದ್ರ ಒಳ್ಳೆ ನಮಗೆ ಲುಕ್ ಬರ್ತದೆ. ಕ್ಲೋತ್ ಪೇಂಟಿಂಗ್ ಬಗ್ಗೆ ಏನಾದರೂ ಐಡಿಯಾ ಇದೆಯಾ? ಕ್ಲೋತ್ ಪೇಂಟಿಂಗ್ ಈಗ ಅಂದ್ರೆ ಬಟ್ಟೆ ಮೇಲೆ ನಾವು ಆರ್ಟ್ ಬಿಡಿಸುವಂಥದ್ದು ಒಂದು ಟ್ರೆಂಡ್ ಇರ್ತದೆ ಕೆಲವರದ್ದು. ಹಾಂ ಹಾಂ ಹಾಂ. ಈಗ ಎಸ್ಪೆಷಲಿ ಈಗ ನಿಂತೋಗಿದೆ, ಒಂದು ಟೈಮಲ್ಲಿ ಡ್ರಾಮಾಕ್ಕೆ ಬೇಕಾದಂಥ ಪರದೆಗಳೆಲ್ಲ ಬಿಡಿಸ್ತಾ ಇದ್ದಾರೆ. ಹೌದು 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 ಹೌದು. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ, ನೋಡಿದ್ರೆ ಇವತ್ತಿನವರೆಗೆ? ನಾವು ನಮ್ಮ ಕಾಲೇಜ್ ಡೇಲಿ ನಾವು ಒಂದು 30 ಅಡಿ ಹಾಗೆದು 4 ಬಟ್ಟೆ ಮತ್ತೆ ದೊಡ್ಡದು ಅದರಲ್ಲಿ ನಾವು ಟ್ರೆಡಿಷನಲ್ ಆರ್ಟ್ ಬಗ್ಗೆ ಒಂದು ಮಾಡಿದ್ದೇವೆ. ಮತ್ತೆ ರೋಡ್ ಸೈಡ್ ಎಲ್ಲ ಒಂದು 4x2 ಫೀಟ್ಸ್ ಒಂದು 20 ಕ್ಲೋತಲ್ಲಿ ವರ್ಕ್ ಮಾಡಿ ಅದನ್ನು ನಾನು ಕೇಳ್ತಿದ್ದೆ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ತುಂಬಾ ಅದು ಔಟ್ಡೇಟೆಡ್ ಆಗ್ತಾ ಇದೆ. ಹೌದು. ಕಾರಣ ಏನಂದ್ರೆ ಮೊದಲು ಒಂದು ಟೈಮಲ್ಲಿ ನಮ್ಮ ಯಕ್ಷಗಾನಕ್ಕೆ, ನಾಟಕಕ್ಕೆ, ಆಮೇಲೆ ಯಾವುದಾದ್ರೂ ಒಂದು ಹಿಂದ್ಗಡೆ ಬ್ಯಾನರ್ ಏನು ಮತ್ತೆ ಅದೇ ಬರ್ತದೆ, ಯಾವುದೋ ಬ್ಯಾನರ್ ಬರೀಲಿಕ್ಕೆ ಎಲ್ಲದಕ್ಕೂ ಕೂಡ ಅದು ಯೂಸ್ ಆಗ್ತಿದ್ದಂಥದ್ದು. ಇವತ್ತು ತುಂಬಾ ಡಿಜಿಟಲ್ ಆದ್ಮೇಲೆ ಮತ್ತೊಂದು ಏನಂದ್ರೆ ಈಗ ಬ್ಯಾನರ್ ಬಂದ ಮೇಲೆ ಅದು ಯಾರು ಕೇಳ್ಕೊಳ್ಳಲ್ಲ. ಡ್ರಾಮಕ್ಕೆ ಈಗ ಸೆಟ್ಟಿಂಗ್ ಬಂದಿದೆ,
ನಿಮ್ದು ಹಿಂದ್ಗಡೆ ಸ್ಕ್ರೀನ್ ಇಲ್ಲ ಈಗ ಡ್ರಾಮಾದಲ್ಲಿ, ಹೌದು, ಯಾವ ಹೌದು. ಡ್ರಾಮಾದಲ್ಲೂ ಸ್ಕ್ರೀನ್ ಇಲ್ಲ, ಎಲ್ಲ ಸೆಟ್ಟಿಂಗ್. ಸರಿ. ಅದಕ್ಕೆ ಹಾಕುವಂತ ಮೊದಲು ಒಂದು ಟೈಮಲ್ಲಿ ಬಟ್ಟೆ ಅವ್ರು ಹಾಕ್ತಿದ್ರು, ಈಗ ಬಟ್ಟೆ ಹಾಕೋದಿಲ್ಲ, ಎಲ್ಲ ಫ್ಲೆಕ್ಸ್ ಆಗ್ತದೆ, ಹೌದು ಹೌದು ಹೌದು. ಫ್ಲೆಕ್ಸ್ ಬ್ಯಾನರ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಫಾರ್ಮ್ ಹೋಗಿದೆ ತುಂಬಾ ಇರುವಂತದ್ದು. ಅಂದ್ರೆ ನಾ ಮೊದಲೆಲ್ಲ ಡ್ರಾಮಾಕ್ಕೆ ಬರೆಯುವಾಗ ಅದಕ್ಕೊಂದು ದೇವರದ್ದು, ಈಗ ಯಕ್ಷಗಾನದ ಫಸ್ಟ್ ಓಪನಿಂಗ್ ಪರದೆ ಏನಿರ್ತದೆ ಅದರಲ್ಲಿ ದೇವರ ಚಿತ್ರ ಬಿಡಿಸುವಂಥದ್ದು, ಹೌದು ಹೌದು ಹೌದು. ಅದು ತುಂಬಾ ಟಫ್ ವರ್ಕ್ ಇತ್ತು. ಟಫ್ ವರ್ಕ್ ಇತ್ತು, ಹೌದು ಹೌದು. ಈಗ ಅದು ಮಾಡೋರು ಜನರು ಸಹ ಇಲ್ಲ, ತುಂಬ ಕಡಿಮೆ ಆಗಿದೆ. ಮತ್ತೊಂದು ಯಾರಿಗಾದರೂ ಅದು ಪ್ರಿಸರ್ವ್ ಮಾಡಿ ಇಡಬೇಕಂದ್ರೆ ಕ್ಯಾನ್ವಾಸ್ ಅಲ್ಲಿ ಮಾಡ್ತಾರೆ. ಕ್ಯಾನ್ವಾಸ್ ಲೈಕ್ ಕ್ಲೋತೆ, ಅದು ಓಕೆ, ಲೈಕ್ ಅದರ ಲಾಂಗ್ ಲೈಫ್ ಇರ್ತದೆ. ತುಂಬಾ ಕಾಸ್ಟ್ಲಿಯಸ್ಟ್ ಮಾತ್ರ ಅನ್ಸುತ್ತೆ. ಮಾತ್ರ ಬಟ್ಟೆಯಿಂದ ಕಾಸ್ಟ್ಲಿ. ಬಟ್ಟೆ ಯಾಕೆ ಅಂದ್ರೆ ಬಟ್ಟೆ ಎಷ್ಟು ತನಕ ಬರ್ತದೆ ಅಂತ ಗೊತ್ತಿಲ್ಲ, ಅದಕ್ಕೆ ಫ್ರೇಮ್ ಮಾಡಿದ್ರೆ ಕಷ್ಟ, ಅದು ಕಷ್ಟ, ಹರಿದೋಗ್ತದೆ ಜಾಸ್ತಿ ಸ್ಟ್ರೆಚ್ ಮಾಡಿದ್ರೆ, ಓಕೆ ಅದಕ್ಕಾಗಿ. ಓಕೆ. ಅದ್ರ ಜೊತೆಗೆ ಕನಸುಗಳೇನು ಕಾಮಿಲ್? ಈಗ ಫ್ಯೂಚರಲ್ಲಿ ಹೀಗೇ ವರ್ಕ್ ಮಾಡ್ತಾ ಮಾಡ್ತಾ ಹೋಗಿ ಒಂದು ಸ್ಟುಡಿಯೋ ಮಾಡಿ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ಸ್ ಮಾಡಬೇಕಂತ ಡ್ರೀಮ್ಗಳಿದೆ. ಆಲ್ ದಿ ಬೆಸ್ಟ್ ಕಾಮಿಲ್. ಎಸ್. ನಮ್ಮ ವೀಕ್ಷಕರ ಕಡೆಯಿಂದ, ಸ್ಪಂದನ ವಾಹಿನಿ ಕಡೆಯಿಂದ ನಿಮಗೆ. ಅದ್ರ ಒಟ್ಟಿಗೆ ಕಾಮಿಲ್, ನಾನು ಕೇಳ್ತಾ ಇರೋದು, ಕ್ಲಾಸಿಗೆ ಹೋಗೋದೇನೆ ನಾವು ಆರ್ಟ್ ಕಲಿಬೇಕಂದ್ರೆ ಹೇಗೆ ಮಾಡ್ಬೋದು ಏನು ಅಂತ, ಆಗತ್ತಾ? ನಾನು ಹೇಳ್ತಾನೆ ಆಗುತ್ತೆ, ಬಟ್ ನಾನು ಪ್ರಿಫರ್ ಮಾಡೋದು ಆದರೆ ಕ್ಲಾಸಿಗೆ ಹೋಗ್ಬೇಕು. ಯಾಕಂದ್ರೆ ಸತನೆ ಕೇಳ್ತಾ ಇದ್ದೀನಿ, ಲೈಕ್ ಈಗ ಯಾವುದೇ ಒಂದು ವರ್ಕ್ ಕರೆಕ್ಟ್ ಆದ ಡೈರೆಕ್ಷನ್ ಸಿಗ್ತದೆ, ಗೈಡೆನ್ಸ್ ಸಿಗ್ತದೆ, ಪಾಯಿಂಟ್ ಆಫ್ ವ್ಯೂ ಸಿಗ್ತದೆ. ಪೋರ್ಟ್ರೇಟ್ ಮಾಡೋದು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್, ಸ್ಟಿಲ್ ಲೈಫ್ ಮಾಡೋದಾದ್ರೆ ಓಕೆ, ಈ ನಮಗೆ ಅಲ್ಲಿ ಟೆಕ್ನಿಕ್ಸ್ ಕಲಿಸ್ತಾರೆ. ಈ ಫಾರ್ಮಲ್ಲಿ ಇಟ್ಕೊಂಡು ಫಸ್ಟ್ ತಲೆಯಿಂದ ಸ್ಟಾರ್ಟ್ ಮಾಡಬೇಕು, ಹೀಗೆ ಮಾಡಬೇಕು. ಈಗ ನಾರ್ಮಲ್ ಡ್ರಾಯಿಂಗ್ ಮಾಡೋದು ನಾವು ಡೈರೆಕ್ಟ್ ಇಲ್ಲಿಂದ ಮಾಡ್ತಾ ಹೋಗೋದು, ಅದು ನಾವು ನಮಗೆ ಒಂದು ಕಾಣ್ತದೆ. ಲೈಕ್ ಆರ್ಟಿಸ್ಟ್ನವರಿಗೆ ನೋಡುವಾಗ, ಪ್ರೊಫೆಷನಲ್ಸ್ ಆಗಿ ನೋಡುವಾಗ ಪ್ರೊಫೆಷನಲಿಸಮ್ ಇರೋದಿಲ್ಲ ಅಲ್ಲಿ ನೋಡಾಗ ಇದು ಗೊತ್ತಾಗ್ತದೆ, ವರ್ಧನೆ ಇದೆ, ಇದು ಹಾಗೆ ಕಾಣಿಸ್ತದೆ. ಓಕೆ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ, ಈ ನಮ್ಮ ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಈ ಶಿಲ್ಪಶಾಸ್ತ್ರಗಳಿರ್ಬೋದು, ಮರದ ಮೂರ್ತಿ ಕೆತ್ತನೆಗಳಿರ್ಬೋದು, ಅದೆಲ್ಲವೂ ಕೂಡ ಬಹಳಷ್ಟು ಚೇಂಜಸ್ ಪಡ್ಕೊಳ್ತಾ ಇದೆ. ಯಾಕಂದರೆ ನಾವು ತುಂಬ 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 ವೆರೈಟೀಸ್ಗಳನ್ನು ನೋಡಲಿಕ್ಕೆ ಸಿಗೋದು ಕಷ್ಟ ಅಲ್ವಾ? ಸೊ ಇಂಥ ಫಾರ್ಮ್ಗಳ ಬಗ್ಗೆನೂ ನಿಮ್ಮ ಜೊತೆ ಮಾತಾಡೋದಿದೆ. ಅದಕ್ಕೆ ಮುನ್ನ ಸಣ್ಣ ವಿರಾಮ. ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾ ಕಾಮಿಲ್. ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾ ಕಾಮಿಲ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಅದ್ಭುತ ಪ್ರತಿಭಾನ್ವಿತ ಕಲಾವಿದ ಕಾಮಿಲ್ ಅವ್ರನ್ನ ಮತ್ತೊಮ್ಮೆ ಕಾರ್ಯಕ್ರಮ ಸ್ವಾಗತ. ನಾನು ಮಾತಾಡ್ತಿದ್ದೆ ನಮ್ಮ ಈ ಮೂರ್ತಿ ಶಿಲ್ಪದ ಬಗ್ಗೆ. ಅದರ ಬಗ್ಗೆ ಆಸಕ್ತಿಯನ್ನು ಹೇಗಾದ್ರೂ ನೋಡಿದ್ದೀರಾ? ಅಂದರೆ ತುಂಬ ಡಿಸೈನರಿ ವರ್ಕ್ಸ್ ಬಗ್ಗೆ ನಿಮಗೆ ಏನಾದರೂ ಆಸಕ್ತಿ ಇದೆಯಾ ಅಂತ? ನಾನು ಕಾಲೇಜಲ್ಲಿ ಇರುವಾಗ ಆ ಟೈಮಲ್ಲಿ ಒಂದು ನನಗೆ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಮೈಸೂರು ದಸರಾಕ್ಕೆ ಅಲ್ಲಿಗೆ ಮೊಲ್ಡಿಂಗ್ಸ್ ಎಲ್ಲ ಆಗ್ತಿತ್ತು, ಆನೆದಾಗ್ಲಿ ಅದರ ಬಗ್ಗೆ ನನಗೆ ಮುಂಚೆ ಏನು ಮಾಹಿತಿ ಇರಲಿಲ್ಲ, ಅದು ಹೇಗೆ ಮಾಡ್ತಾರೆ. ಅದರಲ್ಲಿ ಅಲ್ಲಿ ಕಲಿತೆ ನಾನು. ಅಂದರೆ ಒಂದು 2 ವಾರ ನಾನು ಕಲ್ತಿದ್ದೇನೆ, ಅಲ್ಲಿ ಕಲ್ತಿದ್ದೆ ಹೇಗೆ ಮಾಡೋದು, ಕ್ಲೇಯಲ್ಲಿ ಅಂದರೆ ಮಣ್ಣಿನಲ್ಲಿ ಹೇಗೆ ಮಾಡೋದು, ಅದರ ಮೇಲೆ ಹೇಗೆ ಅದನ್ನು ಅದರ ಅಚ್ಚು ತೆಗೆಯುವುದು, ಅದೆಲ್ಲ ಕಲಿತೆ. ಬಟ್ ನಮ್ಮ ಕಾಲೇಜಲ್ಲಿ ಆ ಆರ್ಟ್ ಫಾರ್ಮ್ ಇಲ್ಲ, ಅಂದ್ರೆ ಇದು ಹ್ಯಾಂಡ್ ವರ್ಕ್ ಮಾತ್ರ. ಅಂತ ಆರ್ಟ್ ಫಾರ್ಮ್ ಅಲ್ಲಿ ಕಾರ್ಕಳದಲ್ಲಿ ಕಾಲೇಜ್ ಇದೆ. ನಾನು ಕೇಳ್ತಾರೆ ನಿಮಗೆ ಅದ್ರ ಬಗ್ಗೆ ಏನಾದ್ರು ಆಸಕ್ತಿ ಇತ್ತಾ ಅಂತಂದ್ರೆ, ತುಂಬಾ ಚೆನ್ನಾಗಿ ಈಗ ನಾವು ಬೇಲೂರು ಹಳೆಬೀಡುಗಳನ್ನ ನೋಡಿದ್ದೇವೆ. ಒಬ್ಬ ಕಲಾವಿದ ಅಲ್ಲಿ ಹೋದ್ರೆ ಬೆಳಗಿಂದ ಸಂಜೆ ತನಕ ಬರ್ಲಿಕ್ಕೆ ಇಲ್ಲ. ಅದು ತುಂಬಾ ಪ್ರೀಶಿಯಸ್ ವರ್ಕ್. ಪ್ರೀಶಿಯಸ್ ವರ್ಕ್. ಮತ್ತೊಂದು ಏನಂದ್ರೆ, ನಿಮಗೆ ನೀವು ಕೈಯಲ್ಲಿ ಬಿಡಿಸೋದಕ್ಕಷ್ಟೇ ಅದಕ್ಕಿಂತಲೂ ನಾಜೂಕಾಗಿ ಅವರು ಅಲ್ಲಿ ಕೆತ್ತಿದ್ದಾರೆ. ಹೌದೌದೌದು. ಇದು ಒಂದೊಂದ್ಸಲ ನಮಗೇನ ನಿಮಗೆ ಕರೆಕ್ಟ್ ಗೊತ್ತಾಗುತ್ತೆ. ಯಾಕಂದ್ರೆ ನೀವು ಕೈಯಲ್ಲಿ ಬಿಡಿಸ್ಲಿಕ್ಕೆ ಎಷ್ಟು ಕಷ್ಟಪಡ್ತೀರೋ, ಅವು ಅದನ್ನು ಕಲ್ಲಲ್ಲಿ ಕೆತ್ತಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೋದು. ನಮಗೆ ಒಂದೊಂದು ಶಾಕ್ ಆಗ್ತದೆ, ಇಂಥ ವರ್ಕ್ ಹೇಗೆ ಮಾಡಿದ್ದಾರೆ ಅಂತ. ಹೇಗೆ ಮಾಡಿದ್ದಾರೆ ಅದು ಬಹಳ ಮೈನ್ಯೂಟ್ ವರ್ಕ್ಸ್. ಅಂದರೆ ನಿಮ್ಮ ಕಾಲು ಬೆರಳಿನ ಉಗುರಿನಿಂದ ಹಿಡಿದು ತಲೆಗೂದಲ್ನ ತನಕ, ಆಮೇಲೆ ಅವರ ಕೈಯ ರಿಂಗು, ಕಿವಿದ ಆರ್ನಮೆಂಟ್ಸು, ಕುತ್ತಿಗೆ ಆರ್ನಮೆಂಟ್ಸ್ನಲ್ಲಿರೋ ಡಿಸೈನ್ಸು, ಆಮೇಲೆ ಏನು ಬಟ್ಟೆ ರಿಂಕಲ್ಸ್ ಎಲ್ಲ. ಹೌದೌದು. ಅಂದರೆ ಅಂಥದ್ದನ್ನೇ ಮಾಡ್ಲಿಕ್ಕೆ ಅವ್ರಿಗೆ ಟೂಲ್ಸ್ ಇರ್ತದೆ. ಲೈಕ್ ಅಷ್ಟೇ ಸ್ಪೀಡಲ್ಲಿ ಅವರು ಕೆತ್ತುತ್ತಾ ಹೋಗ್ಬೇಕು. ಅಂದ್ರೆ ನಾವು ಎಣಿಸ್ತೇವೆ ಎಲ್ಲಿಯಾದ್ರೂ ಇಷ್ಟು ಮಾಡಿ ಎಲ್ಲಿಯಾದ್ರೂ ಸೈಡಲ್ಲಿ ಚೂರು ಜಾಸ್ತಿ ಆದ್ರೆ ಹೋಯ್ತಲ್ಲ. ದೇವರ ಮೂರ್ತಿಗೆ ಅದು ಕೂಡ ಒಂಚೂರು ಹೋದ್ರೆ ಅದು ಅದು ಇಲ್ಲ, ಅದು ಬೇರೆನೇ ಮಾಡ್ಬೇಕು, ಅಂಥದ್ದು. ಅದು ತುಂಬಾ ಪ್ರೀಶಿಯಸ್ ವರ್ಕ್. ಮರದ್ದು ಓಕೆ, ಮರದ್ದು ಏನು ಮಾಡಿ, ಈಗ ನಮ್ಮ ಪೇಂಟಿಂಗ್ ಅಲ್ಲಿ ನಾವು ಈಗ ದೇವರದ್ದು ಮಾಡಿದ್ರೆ ಪೇಂಟಿಂಗ್ ನಾವು ಇನ್ನೊಂದ್ಸತಿ ಅಪ್ಲೈ ಮಾಡೋದು ಗೊತ್ತಾಗುದಿಲ್ಲ, ಮಿಕ್ಸಿಂಗ್ ಅಲ್ಲೇ ನಾವು ಮಾಡ್ತೇವೆ. ಕಲ್ಲಲ್ಲಿ ಹಾಗಿಲ್ಲ, ಅದು ನಾವು ಕುತ್ಕೊಂಡಿದ್ರೆ ಅದು ಆಗುದಿಲ್ಲ, ಕಾಣ್ತದೆ ನಮ್ಗೆ. ಬೇಲೂರು ಹಳೆಬೀಡಿಗೆ ಹೋಗಿದ್ರಿ ನೀವು? ಇಲ್ಲ. ಓಕೆ. ಅದ್ರ ಜೊತೆಗೆ ನಾನು ಕೇಳ್ತೇನೆ, ಮರದ ಆರ್ಟ್ಗಳು ನೀವು ಹೇಳಿದ್ರಿ, ಈಗಿನ
ತುಂಬ ಕೆಲವೆಡೆ ಏನಾಗಿದೆ ಎಸ್ಪೆಷಲಿ ಈಗ ನಾವು ಗಿಫ್ಟ್ ಕೊಡೋದಕ್ಕೆ ಹಾ. ಮತ್ತು ಮೆಮೆಂಟೋ ಕೊಡೋದಕ್ಕೆ ನಾವು ಮರದ ಆರ್ಟ್ಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಅಂದ್ಕೊಳ್ತೇನೆ. ಆಮೇಲೆ ಈ ಪೇಪರ್ ಆರ್ಟ್ಗಳ ಬಗ್ಗೆ ಏನಾದರೂ ಗೊತ್ತಾ? ಪೇಪರ್ ಆರ್ಟ್ಗಳ ಬಗ್ಗೆ ಹೇಳ್ತಾರೆ. ಪೇಪರ್ ಆರ್ಟ್, ಪೇಪರ್ ಪೀಸಸ್ ಅನ್ನು ಜಾಯಿಂಟ್ ಮಾಡಿ ಬಂದು ಹೌದು ಗೊತ್ತದು ನಂಗೆ ಪೇಪರ್ ಆರ್ಟ್. ಅದ್ರ ಬಗ್ಗೆ ಏನಾದ್ರು ಅದು ಸಹ ಒಳ್ಳೆಇದೆ. ಹ್ಮ್. ಅದಕ್ಕೆ ಅದು ಅಷ್ಟು ಬಹಳ ರೇರ್ ಅಂತ ಅನಿಸ್ತದೆ. ಅದು ಬಹಳ ರ್ಯಾರ್. ಮತ್ತೆ ಅದನ್ನು ತಗೊಳ್ಳೋರು ಹಾಗೇನೆ ಹಾಗಿರ್ತಾರೆ. ಹಾಗೇನೆ ಕ್ಲೈಂಟ್ಸ್. ಓಕೆ. ಯಾಕಂದ್ರೆ ಅದಕ್ಕೆ ಜಾಸ್ತಿ ಅಮೌಂಟ್ ಹಾಕುವಾಗಿಲ್ಲ, ವರ್ಕ್ ಕೆಲಸ ಜಾಸ್ತಿ ಇರ್ತದೆ, ಮಾಡ್ಲಿಕ್ಕೆ ಕೆಲಸ ತುಂಬ ಕಟಿಂಗ್ ಮಾಡಿ ಎಲ್ಲ ಹಾಕೊಂಡು ಹೋಗ್ಲಿಕ್ಕೆ. ಬಟ್ ಅಷ್ಟು ಅದು ಉಳಿತದೆ ಅಂತ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ಬೇರೆ ಇದ್ರನ್ನು ಕಟ್ ಮಾಡಿ ಹಾಕ್ತಾ ಇರೋದಲ್ಲ, ಯಾವ್ದ್ರಲ್ಲಿ ಹಾಕ್ತೇವೆ ಅದರ ಲೈಫ್ ಎಷ್ಟು ಬರ್ತದೆ, ಅಷ್ಟೇ ಪ್ರೈಸ್ ಕೊಡ್ತಾರಾ ಯಾರಾದರೂ, ಓಕೆ, ಅದು ಸಹ ಒಂದು ದೊಡ್ಡದಿತ್ತು. ಓಕೆ. ಅದ್ರ ಜೊತೆಗೆ ಈಗ ಬೇರೆ ಬೇರೆ ದೇವರ ಚಿತ್ರಗಳು ಇರ್ತವೆ, ಅಂದರೆ ತುಂಬ ನಾಜೂಕಾಗಿ ಮಾಡುವಂಥದ್ದು, ಅಂಥದ್ದು ಯಾವ್ದಾರು ಮಾಡಿದರೆ ಪೇಂಟಿಂಗ್ಗಳು ಕಾಲೇಜಲ್ಲಿರುವಾಗ ಅಥವಾ ಇಲ್ಲಿ? ಕಾಲೇಜಲ್ಲಿ ಇರೋ ಪಟಚಿತ್ರ ಮಾಡಿದ್ದೇನೆ, ರಾಧಾಕೃಷ್ಣ. ಅಂದರೆ ಆರ್ಟಿಸ್ಟ್ಗಳು ತುಂಬ ಖುಷಿ ಆಗೋದು ರಾಧಾಕೃಷ್ಣ ಪೇಂಟಿಂಗ್ ತುಂಬ. ಅದು ಅಂದರೆ ಹೀಗೇನೆ ಕ್ಯಾಂಪ್ ನಡೀತಾ ಇತ್ತು, ಅಂದರೆ ಪಟಚಿತ್ರ ಕ್ಯಾಂಪ್ ಅಂತ ನಡೀತಿದ್ರು, ಟ್ರೆಡಿಷನಲ್ ಆರ್ಟ್. ಅದರಲ್ಲಿ ನಾನು ರಾಧಾಕೃಷ್ಣ ಮಾಡಿದ್ದೆ, ಹಲವರು ಗಣಪತಿ ಬೇರೆ ಬೇರೆ ಮಾಡ್ತಾಯಿದ್ರು. ಓಕೆ. ಅಂದರೆ ಅದರಲ್ಲೆಲ್ಲ ನಿಮಗೆ ಕಲರ್ ಕಾಂಬಿನೇಷನ್ಗೆ ತುಂಬ ಅವಕಾಶಗಳು ಜಾಸ್ತಿ ಸಿಗ್ತದೆ ಅಂತ ಅನಿಸ್ತದೆ. ಹೌದು, ತುಂಬ ಈ ಕಾರಣದಿಂದ ಅದನ್ನು ತುಂಬ ಇಷ್ಟಪಡುವವರಿದ್ದಾರೆ. ಓಕೆ. ಈಗ ಮನೆಯಲ್ಲಿ ಸಪೋರ್ಟ್ ಹೇಗಿದೆ? ಮನೆಯಲ್ಲಿ ಯಾರೆಲ್ಲ ಇದ್ದೀರಿ? ನಾನು, ನನ್ನ ಅಣ್ಣ, ಬಾಬಿ ಇದ್ದಾರೆ, ಅಮ್ಮ, ಅಪ್ಪ, ಅಜ್ಜಿ ಇದ್ದಾರೆ. ನನ್ನ ಅಜ್ಜ ಆರ್ಟಿಸ್ಟ್ ಒಬ್ಬರು, ಇಲ್ಲಿ ಫೇಮಸ್ ಆರ್ಟಿಸ್ಟೇ. ಸೊ ನಿಮಗೆ ಅದೇ ಬಂದಿದೆ ಸ್ವಲ್ಪ. ಅವರು ಅಂದರೆ ಕರ್ನಾಟಕದಲ್ಲಿ ಅವರು ಟೆಂಪಲ್ಸ್ಗಳನ್ನು ಅವರದು ಕೊಟ್ಟಿದ್ದಾರೆ, ಅಂದರೆ ಮೂರ್ತಿಗಳನ್ನೆಲ್ಲ. ಅವ್ರ ಮೂರ್ತಿ ಅದರಲ್ಲಿ ಫೇಮಸ್. ಓಕೆ. ಹೆಸರೇನು ಅವ್ರಿಗೆ? ಬಾಪು. ಓಕೆ. ಬಾಪು ಜ್ಯುವೆಲ್ಲರ್ಸ್ ಇಲ್ಲಿತ್ತು. ಗೋವಾದಲ್ಲಿ ಒಂದು ಇಡೀ ಟೆಂಪಲ್ ಅನ್ನು ಅವರು ಮಾಡಿದ್ದಾರೆ. ಚಿನ್ನದು, ಸಿಲ್ವರು ಎಲ್ಲ ಕೆಲಸಗಳು ಮಾಡಿದ್ದಾರೆ. ನಿಮ್ಮ ಈ ಇದನ್ನು ನೋಡಿದಾರ ವರ್ಕ್ಗಳ ಬಗ್ಗೆ? ಇಲ್ಲ, ಅಷ್ಟು ತನಕ ಇರಲಿ. ಮನೆಯಲ್ಲಿ ಹೇಗೆ ಸಪೋರ್ಟ್ ಇದ್ದಾರೆ? ಸಪೋರ್ಟು ನನ್ನ ಅಪ್ಪ ಅಮ್ಮ, ಅಣ್ಣಮ್ಮ ಓಕೆ. ಅಂದ್ರೆ ಫ್ಯಾಮಿಲಿದವರು ಇಷ್ಟ ಇಲ್ಲಿದ್ರೆ ಸಹ ಅದು ಆರ್ಟ್ ಫೀಲ್ಡ್ ಅವರ ನೋಡೋ ದೃಷ್ಟಿಯಲ್ಲಿ ಅವರ ತಪ್ಪು ಸಹ ಹೇಳುದಿಲ್ಲ. ಅವರ ನೋಡೋ ದೃಷ್ಟಿಯಲ್ಲಿ ಇದ್ರಿಗೆ ಫ್ಯೂಚರ್ ಇಲ್ಲ. ಅಂದ್ರೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಉಡುಪಿ ನಿಮಗೆ ಅಂದ್ರೆ ಅದ್ರಿಗೆ ಡಿಮಾಂಡ್ಸ್ ಇಲ್ಲ ಅಂದ್ರೆ ನಿಮಗೆ ಮತ್ತೆ ನಾವು ಎಷ್ಟು ಇಂಟ್ರೆಸ್ಟ್ ತೋರಿಸ್ಕೊಂಡು ಲೈಫಿಗೆ ಏನು ಅಂತ. ಹೌದು, ನಾನು ಅಂದ್ರೆ ಒಂದು ನಿಮ್ಮ ದಾರಿಯನ್ನು ನೀವು ನೋಡ್ಕೊಳ್ತಾ ಇದ್ದೀರಿ. ಹೌದು, ನಾನು ಮೈಂಡ್ ಸೆಟ್ ಮಾಡಿದ್ದೇನೆ ಅಂದ್ರೆ ಈಗ ಒಂದು 30 years ಆಗಲಿ, ನಂಗೆ ಎಷ್ಟು ಏಜ್ ಆಗ್ತದೆ ಅಷ್ಟೊಂದು ನಾನು ಬೆಸ್ಟ್ ನಾನು ಕೊಡ್ತೇನೆ. ನೋಡುವ ಆಗ್ತದೆ ಇಲ್ಲ ಅದು ಮತ್ತೆ ಬಿಟ್ಟು. ಎಸ್ ಯು ಕ್ಯಾನ್. ಅದಕ್ಕೇನು ಸಮಸ್ಯೆ ಇಲ್ಲ. ಯಾಕಂದರೆ ಈಗಾಗಲೇ ನಾವು ತಿಳಿದ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ
ಕಾಮಿಲ್ ಆರ್ಟ್ಸ್ ಅನ್ನೋದು ಒಂದು ಒಳ್ಳೆಯ ಕ್ರೇಜನ್ನು ಹುಟ್ಟಿಸಿದಂಥದ್ದು. ಜೊತೆಗೆ ಒಂದಷ್ಟು ಡಿಮಾಂಡ್ಗಳನ್ನು ನಾನು ನೋಡಿದ್ದೇನೆ, ಮತ್ತು ನಿಮ್ಮ ತುಂಬ ಫಾಲೋವರ್ಸನ್ನು ನಾನು ನೋಡಿದ್ದೇನೆ. ಹೌದೌದು. ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ಇದರಲ್ಲಿರ್ಬೋದು. ಬಟ್ ನಿಮ್ಗೆ ಅಷ್ಟು ಡಿಮಾಂಡ್ ಇದೆ, ಜೊತೆಗೆ ನಿಮ್ಮ ವರ್ಕ್ ಬಗ್ಗೆ ತುಂಬ ಎಪ್ರಿಸಿಯೇಷನ್ ಇದೆ. ಸೊ ಕಾಮಿಲ್ಗೆ ಇನ್ನಷ್ಟು ಸಾಧ್ಯತೆಗಳಿವೆ. ಇದು ವಿಚಾರಗಳೇನು ದೊಡ್ಡ ಹೊಸ್ತಲ್ಲ, ಬಟ್ ನಿರಂತರವಾಗಿ ಮಾಡ್ತಾ ಇರಿ. ಇನ್ನೊಂದಷ್ಟು ನನ್ನ ರಿಕ್ವೆಸ್ಟ್ ಏನಂದರೆ, ಒಂದಷ್ಟು ಈ ಹೊಸಬ್ರನ್ನ ಮತ್ತೆ ರೆಡಿ ಮಾಡಿ ಅಂತ. ಒಂದಷ್ಟು ಯಾರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರಿ ಈಗ? ಟ್ರೈನಿಂಗ್ ಅದೇ ನನಗೆ ಟೀಚಿಂಗ್ ಆಫರ್ಸ್ ಬರ್ತಾ ಇರ್ತದೆ. ನಾನು ಟೀಚಿಂಗಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ಮತ್ತು ಟೀಚಿಂಗ್ ಹೇಳುದು ಅಂದರೆ ನಾನು ಆ ಕ್ವಾಲಿಟಿ ಇಲ್ಲ ಅಂತ ನಾನು ಇದು ಮಾಡ್ತೇನೆ. ಇನ್ನೊಂದು ಏನಂದರೆ, ನಿಮಗೆ ಅದಕ್ಕೆ ಟೈಮ್ ಕೊಡಲಿಕ್ಕೆ ಬೇಕು, ಟೈಮ್ ಇರಬೇಕು. ನಾನು ಅದಕ್ಕೆ ಟೈಮ್ ಕೊಟ್ಟರೆ ನಾನು ವರ್ಕ್ ಯಾಕಂದ್ರೆ ನಾನು ನಂದು ಈಗ ನೋಡ್ತಿದ್ದೇನೆ. ನಾವು ನಿಲ್ಬೇಕು ಫಸ್ಟು, ಹೌದು, ಆಮೇಲೆ ಬಾಕಿದು. ಓಕೆ, ನಾನು ರೆಫರ್ ಮಾಡ್ತೇನೆ. ನಾನು ಬೇರೆ ಆರ್ಟಿಸ್ಟ್ನವ್ರು, ನನ್ನ ಸೀನಿಯರ್ನವರೆಲ್ಲ ಇದ್ದಾರೆ, ಸ್ಟುಡಿಯೋ ಮಾಡಿದ್ದಾರೆ, ಕ್ಲಾಸಸ್ ಮಾಡ್ತಾರೆ, ಅವರಿಗೆ ರೆಫರ್ ಮಾಡ್ತೇನೆ. ಅಲ್ಲಿಗೆ ಹೋಗಿ ನನಗೆ ಒಂದು ತುಂಬ ಇಷ್ಟಪಡುವ ಚಿತ್ರ ಕಲಾವಿದ ಯಾರು ನೀವು? ಹಾಗೇನಿಲ್ಲ, ಎಲ್ಲರ ಇದನ್ನು ಇಷ್ಟಪಡ್ತೀನಿ. ಓಕೆ, ತುಂಬ ಖುಷಿ ಪಟ್ಟಂಥ ಗಳಿಗೆ ಯಾವುದು? ತುಂಬ ಖುಷಿ ಆಯಿತು. ಈಗ ರೀಸೆಂಟ್ಲಿ ಆಗಿ ನಾನು ಪರ್ಸನಲ್ ಸ್ಟುಡಿಯೋ ಮಾಡಿದ್ದಲ್ಲ, ಅಂಥದ್ದೆಲ್ಲ ಇದು ಈಗ ನನ್ನದೇ ಓಲ್ಡ್. ಏನು ಬೇಕಾದರೆ ಮಾಡ್ಬೋದು, ನನಗೆ ನೋಡುವವರು ಯಾರು? ನಿಮ್ಮ ಕನಸುಗಳು ನೀವು. ಇಲ್ಲಿಂದ ನನ್ನ ಹೊಸ ಜರ್ನಿ ಅಂತ ನಾನು. ಎಕ್ಸಾಕ್ಟ್ಲಿ. ಅದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಇನ್ನಷ್ಟು ಸ್ಟುಡಿಯೋವನ್ನು ಡೆವಲಪ್ ಮಾಡುವಾಗಲಿ, ಜೊತೆಗೆ ನೀವೇನು ಕನಸುಗಳನ್ನು ಕಂಡಿದ್ದೀರಿ ಅದು ನಿರಂತರವಾಗಿ ಅದು ಮುಂದುವರಿಲಿ. ಜೊತೆಗೆ ನಿಮ್ಮಿಂದಾಗಿ ಇನ್ನೊಂದಷ್ಟು ಜನ, ಯುವ ಪೀಳಿಗೆ ಕಲೆಯತ್ತ ಬರಲಿ, ಕಲೆಯನ್ನು ಆಕರ್ಷಿಸುವಂತಾಗಲಿ, ನಿಮ್ಮೆಲ್ಲ ಕೆಲಸಗಳು ತುಂಬ ಖುಷಿಯಾಗಿರಲಿ ಅಂತ ನಮ್ಮ ವೀಕ್ಷಕರ ಪರವಾಗಿ ಮತ್ತು ಸ್ಪಂದನ ವಾಹಿನಿ ಕಡೆಯಿಂದ ನಿಮಗೆ ನಾವು ವಿಶ್ ಮಾಡ್ತಾ ಇದ್ದೇವೆ ಮತ್ತು ಶುಭವನ್ನು ಕೋರ್ತಾ ಇದ್ದೇವೆ. ಕಾಮಿಲ್, ಇಷ್ಟೊತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದ್ರಿ, ನಿಮ್ಮೆಲ್ಲ ನೆನಪುಗಳನ್ನ ಹಂಚ್ಕೊಂಡ್ರಿ. ಒಂಥರ ರಿಮೈಂಡ್ ಸ್ವಿಚ್ ಹಾಕಿದಾಗೆ. ಹೌದು, ಒಂದು ಜರ್ನಿ, ಒಂದ್ಸಲ ಏನು ಹೇಳ್ತಾರೆ, ಹಿಂದೆ ನೋಡಿದರೆ ಏನಾಗ್ತದೆ, ನಾ ಎಲ್ಲಿಂದ ಬಂದೆ, ಏನು ಬಂದೆ, ಹೇಗಾಯಿತು, ಇದೆಲ್ಲವನ್ನು ಮಾತಾಡ್ತಾ ಮತ್ತು ನಾನು ಎಸ್ಪೆಷಲಿ ನಿಮ್ಮ ಹತ್ರ ಈ ಎಪಿಸೋಡಲ್ಲಿ ಕಂಪ್ಲೀಟಾಗಿ ನಿಮ್ಮ ಆರ್ಟ್ ಬಗ್ಗೆನೇ ಕೇಳಿದೆ. ಅಂದರೆ ನಮಗೆ ಗೊತ್ತಿಲ್ಲದಂತೆ ಅದೆಷ್ಟೋ ವಿಷಯಗಳು ನಿಮ್ಮ ಹತ್ರ ಇದೆ. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ, ವೀಕ್ಷಕರು ಎಲ್ಲರೂ ತಿಳ್ಕೊಂಡ್ರು. ಸೊ ಇನ್ನಷ್ಟು ಸಾಧನೆ ನಿಮ್ಮಿಂದ ಆಗಲಿ ಅಂತ ವಿಶ್ ಮಾಡ್ತೇವೆ. ಸೊ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇದು ಕಲಾವಿದ ಸರಣಿ ಕಾರ್ಯಕ್ರಮದ ಈ ಬಾರಿಯ ಸಂಚಿಕೆ ಕಲಾ ಕಾಮಿಲ್. ನೋಡಿದ್ರಲ್ಲ, ಅದ್ಭುತವಾದಂತಹ ಜ್ಞಾನ ಭಂಡಾರ. ವಯಸ್ಸಿನಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ದೇಶ ವಿದೇಶಗಳಿಗೆ ಇಂದು ಅವರ ಕಲೆ, ಅವರು ಮಾಡಿದಂತಹ ಕಲಾಕೃತಿ ಅಲ್ಲಿ ತನಕ ತಲುಪ್ತಾ ಇದೆ ಅಂದರೆ ಕಾಮಿಲ್ ನಿಜವಾಗೂ ಅದ್ಭುತವಾದಂತಹ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅವರ ಈಗ ತಾನೇ ಸ್ಟುಡಿಯೋನ ಆರಂಭಿಸಿ ಒಂದಷ್ಟು ಕನಸುಗಳನ್ನು ಹೊತ್ಕೊಂಡಿದ್ದಾರೆ. ಆ ಕನಸುಗಳು ಅದಕ್ಕೆ ಜೀವವನ್ನು ಪಡೆದು ಅವರ ಕನಸು ನನಸಾಗಲಿ ಅನ್ನೋದೇ ನಿಮ್ಮೆಲ್ಲರ ಹಾರೈಕೆ. ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಿದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ.